ಭವನದಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಕ್ಷೇತ್ರದ 1ನೇ ಗುರಿಕಾರರು ಆಗಿರ್ತಕ್ಕಂಥ ಮುತ್ತಣ್ಣ ಶೆಟ್ಟಿ ಅವರಿದ್ದಾರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗುರಿಕಾರರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಹಾಗೆ ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ರೈ ಕೊಟ್ಟೆಕಾರ್ ಗುತ್ತಿ ಅವರಿದ್ದಾರೆ. ಕೊಂಡಾಣ ದೇವಸ್ಥಾನದ ಬಂಟನ ಪಾತ್ರಿಯಾಗಿರ್ತಕ್ಕಂಥ ಗೋಕುಲವರು ಇದ್ದಾರೆ. ಹಾಗೆ ಬಿಳಿಚಾಮಣಿ ದೈವದ ಅರ್ಚಕರಾಗಿರ್ತಕ್ಕಂಥ ನಾರಾಯಣಮೂಲ್ಯ ಅವರು ಕೂಡ ಇದ್ದಾರೆ. ಹಾಗೆ ಶಾಖೆ ವರ್ಗದಂಥ ಧೀರಾಜ್ ಕೊಂಡಾನ ಅವರು ಕೂಡ ಇವಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸೇವಕರ್ತರು ಹಾಗೆ ಗುರಿಕಾರರು ಈ ಗ್ರಾಮಸ್ಥರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನೆಲ್ಲರೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಮಾಧ್ಯಮದ ಎಲ್ಲ ಮಿತ್ರರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಮುಂದೆ ಇರ್ತಕ್ಕಂಥ ಮುತ್ತಣ್ಣ ಶೆಟ್ಟಿ ಅವರು ಎರಡು ಮಾತನಾಡಲಿಕ್ಕೆ. ಶ್ರೀ ಕೊಂಡಾಣ ಪಿಲಿಚಾಮಂಡಿ ಬಂಟ ಮುಂಡತ್ತಾಯ ದೇವಸ್ಥಾನ ಕೋಟೆಕಾರ್ ಇಂದು 1951ನೇ ಇಸೆಡು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ನಾವು ನೆಕ್ 2 ಭಂಡಾರದ ಕೊಟ್ಟೆ ಉಂಡು. ಒಂಜಿ ವೈದ್ಯನಾಥ ಭಂಡಾರದ ಕೊಟ್ಟ್ಯ ಒಂಜಿ ಪಿಲಿಚಾಮಂಡಿ ಭಂಡಾರದ ಕೊಟ್ಟ್ಯ. ವೈದ್ಯನಾಥ ಭಂಡಾರದ ಕೊಟ್ಟಿ ಪೂಜಾರ್ಲೆನ ಸ್ವಾಧೀನ ಅಕ್ಲ ನೆಟ್ಟುಂಡು. ಪಿಲಿಚಾಮಂಡಿ ಭಂಡಾರದ ಕೊಟ್ಟ್ಯ ಹರೀಶ್ ಭಟ್ ರವೀಂದ್ರ ಶೆಟ್ಟಿ ಭಂಡಾರದಲ್ಲಿ ಅಕ್ಲ ಇಂದುಂಡು. ಮೂಲು ನೆಕ್ಕೆ ಆಯ್ನ ಸಂಪ್ರದಾಯ ಉಂಡು. ನೆಕ್ ಒಂಜಿ 14 ಜಾಗೆ ಲೆಪ್ಪು ಜಾಗೆದಕ್ಲು ಉಳ್ಳೇರು. ಅವು ಅಕ್ಲು ಗುತ್ತು ಜಾಗೆ ಲೆಪ್ಪು ಜಾಗೆದಕ್ಲು ಪೂರ ಸೇರಿದು ಉಳ್ಳೇರು. ಆಂಡ ಅಕ್ಲು ಅನುವಂಶಿಕ ಮನೆತನದಕ್ಲೆ ದಾಲಾಯ್ತು ಬೇತೆ ಕೇಂದ್ರ ದಾಲ ಇಜ್ಜಾಯ್ತು ಅಕ್ಲು ಎಂಕ್ಲು ಈ ಗುತ್ತು ಜಾಗೆ ಗುರಿಕಾರನಕ್ಲು ಈ ವರ್ಷ ಪ್ರಸಿ ಕೋರಿಗುಂಟ ಮಾಡ್ಪಾವಣಿ ಜಾತ್ರಾ ಮನ್ಪಾವಣಿ ಆ ರೀತಿ ಮನ್ಪಣಿ ಮತ್ತು ಅವು ಎಂಕ್ಲೆ ಗುತ್ತು ಜಾಗದಕ್ಲಿಗೆ ಎಂಕ್ಲೆ ಈ ಸಂಬಂಧ ಬಂದ ಮನೆತನದಕ್ಲೆ ಮತ್ತು ಗೊತ್ತು ಬುಕ್ಕ ಈ ಭಂಡಾರದ ಗೊಟ್ಟೆದಕ್ಲು ಕಾಂಡೆ ಮಂಗಳವಾರ ಬುಕ್ಕ ಪ್ರತಿ ಮಂಗಳವಾರ ಸಂಕ್ರಮಣ ಬುಕ್ಕ ಈ ಅರ್ಚಕರು ಬರ್ತದೆ ಕರ್ತೊಂದುಳ್ಳೇರು ಪೂ ನಿರ್ದಿದ್ದು ಕರ್ತೊಂದುಳ್ಳೇರು ಭಂಡಾರದ ಇಲ್ಲಕ್ಲ ಗ್ರಾಮದಕ್ಲ ಸೇರದು ಅಂದು ಐಕ್ ಮುರಾಣ ಎಂಕ್ಲಿಗೆ ಜಾತ್ರೆ ಆನಾಗ ಜಾತ್ರೆದ ಈ ಕಾಲೋಡು ಜಾತ್ರೆ ಆಯ್ಜಿ ಈ ವರ್ಷೋಡು ಕೊರೋನಾದ ಹಿಡಿದು ಜಾತ್ರೆ ಆಯ್ಜಿ ಆ ಪ್ರಕಾರ ಒಂಜಿ 21 ತಾರೀಕು ದಾಂಡಿ ಎಲ್ಲಿ ಒಂದು ಗಣವ ಮದ್ದು ಕಾರ್ಯಕ್ರಮ ಒಂದು ಮನ್ಪೆರೆತ್ತಲು ಎಂಗ್ಲ ಗ್ರಾಮದ 22 ತಾರೀಕು ದಾನಿ ಒಂದು ಕಾರ್ಯಕ್ರಮ ಮನ್ಪೆರೆತ್ತಲು. ಆ ಕಾರ್ಯಕ್ರಮ ಮನ್ಪೆರೆ 18 ತಾರೀಕು ದಾನಿ ಮಂಗಳವಾರ ದಾನಿ ಎಂಕಲ್ನ ಅರ್ಚಕರೆಡ 6 ಅಧ್ಯಕ್ಷರು ಇಷ್ಟದಿಟ್ಟು ತಾಮರು ಆಯ್ತಾ ಬೀಗ ಬಾರ್ದು ತರ್ಕೊಲ್ ಬತ್ತೊಂದು ಪೋಯಿರಾರು ಅಂಚಾದು ಎಂಕ್ಲಿಗೆ ದಾಳ ಮನ್ಪೆರೆ ಆಜಿ ಅವನ ಬಗ್ಗೆ ಎಂಗ್ಲು ಕಂಪ್ಲೇಂಟ್ ಬಂತ ಉಳ್ಳಾಲ ಸ್ಟೇಷನ್ಗೆ ಕಂಪ್ಲೇಂಟ್ ಮಂತ್ರೊಟ್ಟಿಗೆ 6 ಮಂಡೇರಿ ಅಂತ 70 ರೂಪಾಯಿ ಆಯ್ತಾ ಡಾಕ್ಯುಮೆಂಟ್ 11 ರೂಪಾಯಿ ಅಂಡೇರಿಗೆ 11 ಬೈಜೇರು ಅಂಚಾದು ಎಂಕ್ಲಿಗೆ ಬಾರಿ ಹಿಂದೂ ಆಡೊಂಜಿ ಅಂದು ಅಂಚ ಎಂಕ್ಲು ಐಕೊಂಜಿ ಬೀಗ ಪಾಡ್ಯ ಪಿರ ಅಟ ಪಂಡ ಎಂಕ್ಲು ಸರ್ಕಾರ ಎಂಕ್ಲು ಬೀಗ ಪಾಡುವೈಕ್ ಇಜ್ಜಿನ 6 ಮನ್ಪೆರೆಯಲ್ಲಿ ಎಂದು ಅವು ದಾಯ ಮಂಡ ನೆಕ್ಕೊಂಜಿ 6 ಮಂಡ ಕ್ಷೇತ್ರ ಎಂಕ್ಲಿಗೆ ಬಾರಿ ನೆಕ್ ಇಂದು ಕ್ಷೇತ್ರ ತಂತ್ರಿ ಉಳ್ಳೇರು ಈ ನೆಕ್ ಕ್ಷೇತ್ರವು ಕೊಂಡಾಣ ಕ್ಷೇತ್ರಕ್ಕೆ ತಂತ್ರಿ ನೀಲೇಶ್ವರ ಪದ್ಮನಾಭ ತಂತ್ರಿ ಉಚ್ಚಿತ್ತಾಯರು 6ನ ನಿರ್ದೇಶನ ಪ್ರಕಾರ ಎಂಗ್ಲು ನಡಪಣು ಒವ್ವೇ ಒಂದು ಕಾರ್ಯಕ್ರಮ ಎಂಚಿನ ಆಡಲ್ಲ 6ನ ನಿರ್ದೇಶಕ ಪ್ರಕಾರ ಮೂಲು ಬ್ರಹ್ಮಗಳ ಸಾವಡು ఒక 6 ಕೊಂಚ ಮುಟ್ಟು ತಂತ್ರಿ ಉಳ್ಳೇರು ಅವು 6 ಎಲ್ಲೆಲ್ಲಿ ಬೇಲೆಗೆ 6 ಮಾತ ಬರ್ಕೊಂಡು 6 ಎಂಗ್ಲ ಈ ತಂತ್ರಿನ ಬುರ್ದು 2 ವರ್ಷ ಕರೀನು ಎಂಕಲ ನೀಲೇಶ್ವರ ಪದ್ಮನಾಭ ತಂತ್ರಿನ ಬುರ್ದು 2 ವರ್ಷ ಕರೀನು ಅಂಚಾದ 6ನ ಅನುಮತಿ ಇಜ್ಜಿ ಬರಿಯರು 6ಗೆ 6 ತಾಮರ ಕೃಷ್ಣ ರೆಡ್ಡಿ 6 ಪೊಗ್ಗೋಡು 6 ಮನ್ಪಡೋದು ಒಂದು ಹಿಂದೂ 6ನ ಎಂಕಲ್ನ ತಂತ್ರಿದಾರನ ನಿರ್ದೇಶಕ ಪ್ರಕಾರ ನಡಪಡೋದು ಎಂಕಲು ಗ್ರಾಮದಕ್ಲು ಇಡೀ ಪೂರ ಅಂಚೆ ಈ ರೀತಿ ಎಂಕ್ಲು ಮುಂದುವರಿಸೋದು ಉಪಾಯ ಎಂಕ್ಲೆ ಈ ನೆಕ್ ಈ ಕೊಂಡಾಣ ದೇವಸ್ಥಾನಕ್ಕೆ ಒಂಜಿ 4 ಐನು ಉಜ್ಜಾಲದ ಮನೆ ಉಂಡು. ಒಂಜಿ ಕಾಯರ ಮಜಲ ದೇವರ ಮನೆ ಆವುള്ള ಪಿಲಿಚಾಮಂಡಿನ ಉಜ್ಜಾಲ ಉಂಡು. 2ನೇ ಬಗಂಬಿಲ ಗುತ್ತುಡು ಒಂಜಿ ಉಜ್ಜಾಲದ ಮನೆ ಉಂಡು ಪಿಲಿಚಾಮಂಡಿನ. 3ನೇ ಅದು ಕೊಂಡಾಣ ಗುತ್ತುಡು ಒಂಜಿ ಪಿಲಿಚಾಮಂಡಿನ ಉಜ್ಜಾಲದ ಮನೆ ಉಂಡು. 4ನೇ ನಡರ ಗುತ್ತೋಡು ಒಂಜಿ ಉಜ್ಜಾಲದ ಮನೆ ಉಂಡು. 5ನೇ ಸುರುತ ಒಂದು ಒಂಜಿ ಮುಡದಾಯನ ಉಜ್ಜಾಲದ ಮನೆ ಎಂಕ್ಲ ತಿರ್ತ ಕೊಟ್ಟೆಗಾರ ತುಡುಪುಣ ಅಂಚೆ ಈ ಐಕ್ ಎಂಕ್ಲೇ ಖರ್ಚು ಮಂತು ಎಂಕ್ಲೇಂದು ಮನ್ಪುಣೆ ಯಾರು ಆಯ್ತಾ ಭಂಡಾರದ ಕಾಸು 10 ರೂಪಾಯಿ ಬರುತ್ತೆ ಎಂಕ್ಲ ಕಾಸು ಎಂಕ್ಲು ಮಂತೊಬ್ಬರು ಎಂಕ್ಲೆ ಓಡಿಸೋದು ಖರ್ಚು ಉಂಡು ವೀರ ಆಯ್ತಾ ಅರ್ಚಕರು ಮತ ಮುಲ್ಪದಕ್ಲಿ ಐಕ ನೆಕ್ಲ ನೇರ ಸಂಬಂಧ ಅಂದು ಬುಕ್ಕ ಎಂಕ್ಲಿಗೆ ಒಡ್ಸೋಡು ಮೂಲು ಬಂಡಿ ಸಾವಿರ ವರ್ಷ ಒಂದು ಮೇ 21, 22, 23 ತಾರೀಕಿಗೆ ಸುರ್ತ ಬಂಡಿಲ ಸೆಕೆಂಡ್ 2ನೇ ಬಂಡಿಲ ಈ ಬಂಡಿಡು 4 ಗುತ್ತದಾಕಲು ಬಂಡಿಗೆ ಬೈರಂಡು ಬಂಡಿಗೆ ಅವು ಒಂಜಿ ಎಂಕ್ಲು ತಿರ್ತಕೊಡೆ ಗುತ್ತಾಕಲು 2ನೇದಾದು ಕೊಂಡಾಣ ಗುತ್ತದಾಕಲು 3ನೇದು ಮಾಡೂರು ಗುತ್ತದಾಕಲು 4ನೇದು ನಡರು ಗುತ್ತದಾಕಲು ನೆಕ್ ಅವು ಒರಿಯಾಗ ಸೂತಿಗೆ ಬರ್ತಾನೆ ಬುಕ್ ಒರಿ ಹೊಸ ಬೇಗ ಬರ್ತು ಲೆಕ್ಕ ಕ್ರಮ ಇಜ್ಜಿ
ಅವು ಆಯ್ ಪಿದೆ ಉತ್ತೋಡು ಸೆಕೆಂಡ್ ದಾಯಕಲ್ಲ ಸೂತಿ ಕತ್ತನ ಪಿದೆ ಎರಡೇ ಜನ ಉಪ್ಪಡಿ ಮಂಡ್ಯಡು 4 ಜನಕ್ಕೆ ಬತ್ತಲ್ಲ 4 ಜನ ಪಿದೆ ಬಾಕಿದ ಗುರಿಕಾರಗಳು ಬರ್ತನ ಕ್ರಮ ಇಜ್ಜಿ ಈ ನಿಯಮ ಅವು ಸಂಪ್ರದಾಯ ಪ್ರಕಾರ ಬತ್ತನ ನಿಯಮ ಬುಕ್ಕ ಈ ರೀತಿ ಎಂಕ್ಲು ನಡತೊಂದಿಲ್ಲ ಬುಕ್ಕ ಎಂಕ್ಲಿಗೆ 1951ನೇ ಇಸ್ವಿ ಇರುದು ಒರಿಯನೇ ಒಂದು ಆಡಳಿತ 1111ನೇ ಇಸ್ವಿ ಮುಟ್ಟ ಒರಿಯನೇ ಮನೆತನದ ಒಂದು ವೆಂಕಟರಾಯ ಸಂಸಾರದಾಗ ಆಡಳಿತ ಮಾಡ್ತಾರೆ ಒಂದು ಊರು ದಾಖಲೆಗೆ ಅವಡು ಗುರಿಕರ್ ನಕ್ಲೆ ಅವಡು ಗ್ರಾಮ ದಾಖಲೆಗಳು ಏರೇಗ ಒರಿಯಾಗ ಎಂಕ್ಲೆ ಆಡಳಿತ ಇಂಚಿನ ಒಂದು ಉಂಡು ಇಂಚಿನದ ಆತನದು ಎಂಕ್ಲೆ ಗೊತ್ತುಜಿ ಆಕಳ ಆಡಳಿತ ಮೂಲ ಎಂಡಮೆಂಟ್ ಆತನದೇ ಏರೆಗಳ ಗೊತ್ತುಜಿ ಆ ರೀತಿ ನಡತೊಂದು ಬಂಡು ಅಂದ್ ಐದಕ್ಕೆ ಒಂಜಿ ಈ ತಾಮರ ಕೃಷ್ಣ ಶೆಟ್ಟಿ 11ನೇ ಇಸವಿಡು ಆರೇ ಇದಕ್ಕೆ ಅರ್ಜಿ ಅವು ಒಂದು ಕೆಲವು ವಂಚನೆ ಮಂತೇರಿ ಅವು ಅಂತೇಳಿ ಅರ್ಜಿ ಬಾರದ ಮೂಲ ಜಾಂದ್ರ ಒಂದು ಮತ ಮಂತೇರಿ ಐಕ್ ಎಂಕ್ಲೆ ಕೋರ್ಟ್ ಕೇಸ್ ಅವು ಒಂದು ಮಾತ ಎಂಕ್ಲ ಮಿತ ಅಂದ್ ಈ ರೀತಿ ನಡತೊಂದು ಇಡಮಟ್ಟ ಇತ್ತು ಅದು ಅಂಚ ಎಂಕ್ಲು ಒಂಜಿ ಮನವಿ ದಯವಂಡ ಆರೇನ ಒಂಜಿ ಅಧ್ಯಕ್ಷ ಮಂತನ ವಾ ರಾಜ್ಯಕ್ಕೆ ವಾ ಅನ್ನೋದು ಹೆಂಗೆ ಗೊತ್ತುಜಿ ಆಡ ಅಕ್ಲಿಗೆ ಎಂಗ್ಲ ಈ ಕೊಂಡನ ಸ್ಥಾನ ಕೊಂಚ ಬೀಗ ಪಡ್ಪಾಯಿರು ಆಯ್ತು ಹೇಳಿ ಎಂಗ್ಲ ಬಾರಿ ಧನ್ಯವಾದ ಕೊರನುಲ್ಲ ಎಲ್ಲಿ ಅಂದರೆ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನು ಏನಿದೆ ಅದೇ ಸರಿ ಇಲ್ಲ. ಯಾಕಂದರೆ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದೇ ಕಾನೂನು. ಆದರೆ ನಮ್ಮ ತುಳುನಾಡಿನ ದೈವಾರಾಧನೆಯ ಕಟ್ಟು ತುಳುನಾಡು ಬಿಟ್ಟು ಬೇರೆ ಎಲ್ಲೂ ಇಲ್ಲ. ನಾನು ಹಿಂದೂಕ ಧಾರ್ಮಿಕ ದತ್ತಿ ಇಲಾಖೆಯ ಪುಸ್ತಕವನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಅಲ್ಲಿ ನಮ್ಮ ದೈವಾರಾಧನೆ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ ಇಲ್ಲ. ಅಲ್ಲಿ ದೇವಸ್ಥಾನ ಎರಡೂ ಒಂದೇ. ಆದರೆ ಇಲ್ಲಿ ನಾವು ತುಳುನಾಡಿನಲ್ಲಿರುವ ಜನರಿಗೆ ಅದರ ಒಂದು ವ್ಯವಸ್ಥೆ ಹೇಗಿದೆ ಅಂದರೆ, ದೇವಸ್ಥಾನ ಅನ್ನೋದು ಅದು ಒಬ್ಬರು ಅರ್ಚಕರು ವ್ಯವಸ್ಥಾಪನಾ ಸಮಿತಿ ಇದ್ದರೆ ಆರಾಮದಲ್ಲಿ ನಡ್ಕೊಂಡು ಹೋಗ್ತದೆ, ಅಲ್ಲಿ ಬೇರೆ ಯಾರು ಬದುಕಂತಿಲ್ಲ. ಆದರೆ ದೈವಾರಾಧನೆ ಅನ್ನುವಂಥ ಕಟ್ಟು ಅದು ನಿಂತಿರೋದೇ ನಮ್ಮೆಲ್ಲರ ನಂಬಿಕೆಯ ಮೇಲೆ. ನಾವು ನಂಬಿದರೆ ಎಲ್ಲ ಉಂಟು, ಇಲ್ಲದ್ರೆ ಏನೂ ಇಲ್ಲ. ಇಲ್ಲಿ ನಮ್ಮ ಹಿರಿಯರು ಏನೋ ಒಂದು ಕಂಟನ್ನ ಸಂಪ್ರದಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಕಾಲಕ್ಕೆ ಏನು ಸಂಪ್ರದಾಯ ಇದೆಯಾ ಅದನ್ನು ಪ್ರತಿಯೊಂದು ಮನೆಯವರು, ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಮುಂದುವರಿಸಿಕೊಂಡು ಹೋಗುವುದಂತೂ ನಮ್ಮನ್ನು ಕಟ್ಟದು. ಅದನ್ನು ನಿಮ್ಮ ಹತ್ರ ನಾವು ನಿಮ್ಮ ದಾಖಲೆ ಉಂಟು ಅದು ಅಂತ ಕೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಅಂದರೆ ಅವರಿಗೆ ದೇವದ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ಒಂದು ವ್ಯವಸ್ಥೆಗೆ ಬಂದು ನಿಂತಿದ್ದೇವೆ ಈಗ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ, ನಾವು ಸುಮಾರು 5 ವರ್ಷ ಅಂದರೆ ಒಂದು 3 ವರ್ಷ ನಾವು ಆಡಳಿತ ಮಾಡಿದ್ದೇನೆ. 2 ವರ್ಷ ನನ್ನ ಆಡಳಿತ ಮುಗಿದ ಮೇಲೆ ನಮ್ಮ ಇವರು ಆಡಳಿತಾಧಿಕಾರಿ ಅವರನ್ನು ಅಪಾಯಿಂಟ್ ಮಾಡಿದ್ರು. ಅವರು ಬಂದು 2 ವರ್ಷ ಆಡಳಿತ ಮಾಡಿದ್ದಾರೆ. ಯಾವುದೇ ಒಂದು ಈ ಥರದ ಒಂದು ಗೊಂದಲಗಳಲ್ಲಿ ಇರಲಿಲ್ಲ. ಆವಾಗ ಯಾಕೆ ಗೊಂದಲಗಳಿರಲಿಲ್ಲ? ಆಡಳಿತಾಧಿಕಾರಿಯು ಸರ್ಕಾರದವರು, ಅವರು ಗೊಂದಲವನ್ನು ಕ್ರಿಯೇಟ್ ಮಾಡಬೇಕಿತ್ತು. ನೀ ಇಲ್ಲಿ ಡಾಕ್ಯುಮೆಂಟ್ ಇಲ್ಲ, ನಾನು ಇದಕ್ಕೆ ಕಾಸು ಕೊಡೋದಿಲ್ಲ, ನಾನು ಅದು ಮಾಡೋದಿಲ್ಲ ಅಂತ. ಅವರು ಬಂದು ಏನು ಹೇಳಿದರು, ನಾವು ಅವರನ್ನು ನಿಜವಾಗಲೂ ಮೆಚ್ಚಬೇಕು. ಒಬ್ಬರು ಸೀತಾರಾಮ ಅಂತ ಹೇಳಿದ್ರು, ಅವ್ರು ನಮ್ಮ ಊರವರು. ಇನ್ನೊಬ್ಬರು ನಾಗರಾಜ್ ಅಂತ ಇದ್ದರು, ಅವ್ರು ನಮ್ಮ ಊರವರಲ್ಲ, ಅವ್ರು ನಮ್ಮ ಸಂಪ್ರದಾಯನೇ ಗೊತ್ತಿಲ್ಲ. ಆದರೂ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡಿದ್ದಾರೆ. ಏನು ನೀವು ಯಾರು ಅದಕ್ಕೆ ಸಂಬಂಧಪಟ್ಟಿದ್ದ ಇದ್ದಾರೋ ನೀವು ಸೇರಿಕೊಂಡು ಚೆನ್ನಾಗಿ ಮಾಡಿ, ವ್ಯವಸ್ಥೆ ನಾವು ಮಾಡಿಕೊಳ್ತೀವಿ. ನಾವು ಏನು ವ್ಯವಸ್ಥೆ ಮಾಡೋಕ್ಕೆ ಅದನ್ನು ಮಾಡ್ಕೊಂಡು ಹೋಗ್ತೇವೆ. ಇವಾಗ ಏನಾಗಿದೆ ಅಂದರೆ, ಈ ಒಂದು ಕ್ಷೇತ್ರಗಳಲ್ಲಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ನಾವು ಪ್ರದರ್ಶನ ಮಾಡಬೇಕಂತ ತಂದು ಕ್ಷೇತ್ರವನ್ನು ಅದರಲ್ಲಿ ತಂದು ನಡುವಲ್ಲಿ ಹಾಕೋದ್ರಲ್ಲಿ ನನ್ನ ಲೆಕ್ಕದಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದರೆ ನಾವು ಬರುವಾಗಲೂ ಸ್ವಲ್ಪ ಗೊಂದಲಗಳಿತ್ತು, ಇಲ್ಲ ಅಂತಲ್ಲ. ಆದರೆ ಮುತ್ತಣ್ಣ ಶೆಟ್ಟರಾಗಲಿ, ಪರಿಚಾರಕ ವರ್ಗದಾಗಲಿ, ಗ್ರಾಮಸ್ಥರ ಎಲ್ಲರೂ ಕೂತು ನಾವು ಮೊದಲು ಏನು ಮಾಡಿದ್ದು, ವ್ಯವಸ್ಥಾಪನಾ ಸಮಿತಿಯ ಕೆಲಸ ಏನು, ನಾವು ಗುರಿಕಾರರು ಜಾತ್ರೆ ಏನಾಗ್ತದೆ ಅದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಡೋದು. ಈಗ ಗುರಿಕಾರರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ಅಲ್ಲಿ ಏನೋ ಒಂದು ಆಗೋದಿಲ್ಲ. ಆಗ ಅವರು ಹೇಳ್ತಾರೆ ನಮ್ಮ ಹತ್ರ ಬಂದು, ಅದು ಅಧ್ಯಕ್ಷರ ಈ ಥರ ಪ್ರಾಬ್ಲಮ್ ಉಂಟು, ಇದಕ್ಕೆ ಏನು ಮಾಡುವ, ನಾವು ಅವ್ರಿಗೆ ಕೇಳ್ತೀವಿ. ಯಾಕಂದರೆ ಆಚರಣೆಗಳು ನಮ್ಗೆ ಗೊತ್ತಿಲ್ಲ. ಆಚರಣೆ ಇವರು ಬಂದಿದ್ದು ಇವರ ಮನೆತನದವರು ಮಾಡಿಸ್ಕೊಂಡು, ಆಗ ಆಚರಣೆಗೆ ಇವರು ಆಗೋದಿಲ್ಲ, ಇವರಿಗೆ ಆಗೋದಿಲ್ಲ ಬರಲಿಕ್ಕೆ ಅಂದರೆ ಏನು ಮಾಡಬೇಕು? ತಂತ್ರಿ ಇದ್ದಾರೆ, ತಂತ್ರಿ ಹತ್ರ ಕೇಳ್ತೇವೆ. ಇವಾಗ ಒಂದು ಕಾಲದಲ್ಲಿ ನಮ್ಮ ಇವರಿಗೆ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ 2 ವರ್ಷ ಹಿಂದೆ, ತಂತ್ರಿ ಹತ್ರ ಕೇಳಿದ್ರು, ಏನು ಮಾಡೋದು? ಆದರೆ ಒಳಗಡೆ ಹೋಗ್ಲಿಕ್ಕೆ ಇವರು ಬಿಟ್ಟರೆ ಬೇರೆ ಯಾರಿಗೆ ಆಗೋದಿಲ್ಲ. ತಂತ್ರಿಯವರು ಕೇಳಿದ್ರು, ನಾನು ಜನ ಕೊಡ್ತೇನೆ, ನನ್ನ ಜನ ಮಾಡಿ ಅಂತ. ಅವರದ್ದು ಅವರ ಜನ ಆವಾಗ ಕಾರಂತರಾಗಿದ್ದರು. ಅವರು ಬಂದು 2 ದಿನ ಸುಂದರವಾಗಿ ಪೂಜೆ ಮಾಡಿ ಜಾತ್ರೆಯನ್ನು ಏನೂ ಒಂದು ಗೊಂದಲ ಇಲ್ಲದೆ ಹೋಯಿತು. ಇವಾಗ ಇಲ್ಲದ ಗೊಂದಲಗಳನ್ನು ನಾವೇ ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಮೊನ್ನೆ ಈ ಒಂದು ಸಂದರ್ಭ ಬಂದಾಗ ನಾವು ಗ್ರಾಮಸ್ಥರೊಂದು 15-20 ಜನ, ಯಾರಂದರೆ ಎಲ್ಲ ಸಂಬಂಧಪಟ್ಟವರು, ನಮ್ಮ ಕೃಷ್ಣ ಶೆಟ್ಟಿ ಇದ್ದಾರೆ, ಅವರು ಮುಂಚಿನ ಅಧ್ಯಕ್ಷರಾಗಿದ್ದರು. ಅದಕ್ಕೆ ಸಂಬಂಧಪಟ್ಟ ನಾವು 10-15 ಜನ ಕೂತು ಇವರ ಹತ್ರ ಮಾತಾಡಿದ್ದೇವೆ. ಕೊನೆಗೆ ನಾವು ಒಂದು 2 ದಿನದ ಕಾರ್ಯಕ್ರಮವನ್ನು ನಡೆಯಲಿ, ಅನಂತರ ನಮ್ಮ ಹತ್ರ ಏನಿದೆ ಅದನ್ನು ಮತ್ತೆ ಕೂತು ಬಗೆಹರಿಸುವ. ಈ ಒಂದು ಇಂಥ ನ್ಯಾಯಗಳನ್ನು 1-2 ದಿನಕ್ಕೆ ಬಗೆಹರಿಸೋದಲ್ಲ. ಅದಕ್ಕೆ ಹೇಳಿದ್ದಕ್ಕೆ ನಮಗೆ ಬಂದಾಗ ಅವರು ಕೇಳಿದ ಒಂದೇ ಮಾತು,
ನಿಖಲು ಊರ್ದಾಗಲಿ ಇತ್ತ ಹೊಲ್ತು ಬರ್ತೀನಿ ನಿಖಲು ಏನು ಅಂಕಾನಿ ಪ್ರಾಬ್ಲಮ್ ಆನಾಗ ದಯ ಬೈದ್ಯಾರ ಅಂತಾರೆ. ಇದರ ಮೆಂಟಾಲಿಟಿ ನಮಗೆ ಭಾಳ ಕ್ಲಿಯರಾಗಿ ಅರ್ಥ ಆಗ್ತದೆ. ನನಗೆ ಆದ ಅನ್ಯಾಯವನ್ನು ನಾನು ಅದನ್ನು ಇನ್ನೊಬ್ಬರ ಹತ್ರ ಸೇಡು ತೀರಿಸ್ಕೊಳ್ಳಿಕ್ಕೆ ನಾನು ಇಂಥ ವೇದಿಕೆ ಬರೋದ್ರಿಂದ ಅದು ತಪ್ಪು. ಅದಕ್ಕೆ ನಾನು ಅಂತೆಲ್ಲ ಗ್ರಾಮಸ್ಥರೆಲ್ಲ ಯಾರು ಒಪ್ಪುವಂಥದ್ದು ಮಾತಲ್ಲ ಅದು. ಅದಕ್ಕೆ ಇವಾಗ ಅವರು ಕೆಲವು ಮಾಹಿತಿಗಳನ್ನು ಕೇಳಿದ್ದಾರೆ, ಅದನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನಿಮ್ಗೆ ಕೆಲವು ಸ್ಪಷ್ಟ ಮಾಹಿತಿಗಳನ್ನು ಕೊಡ್ತೇನೆ. ಒಂದನೇದಾಗಿ ಭಂಡಾರ ಮನೆಯ ಬಗ್ಗೆ ಅಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಭಂಡಾರ ಮನೆಯ ನಮ್ಮ ಇತಿಹಾಸದ ಕಟ್ಟು ಪ್ರಕಾರ ನೀವು ಏನು ಅಂತ ಕೇಳಕ್ಕೆ ಹೋದರೆ ಅದಕ್ಕೆ ಭಂಡಾರ ಮನೆಗೆ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಅದು ಏನು ಅಂತ ಹೇಳ್ಬಿಟ್ಟು ನಮ್ಮ ಯಾರಿಗಾದರೂ ಇಲ್ಲಿ ಪರಿಚಿತರಿದ್ದರೆ ಕೇಳಿ, ಗೊತ್ತಿದ್ದವ್ರಿಗೆ ಕೇಳಿ ಹೇಳ್ತಾರೆ. ಭಂಡಾರ ಮನೆ ಅನ್ನೋದು ಅವರ ಮನೆಯ ಗೌರವ. ಅದನ್ನು ನಾವು ಕ್ಷೇತ್ರದ ಅಂಡರಿಗೆ ಬರಬೇಕಂತಿಲ್ಲ. ಎಲ್ಲ ಕಡೆ ನೋಡಿ ಭಂಡಾರ ಮನೆ ಒಂದು ಮನೆಗೆ ಸಂಬಂಧಪಟ್ಟದ್ದು, ಅದರ ಆಚರಣೆ ವಿಚಾರಗಳು ಮಾಡೋದು ಅವರೇ. ಅಂಥದ್ದನ್ನು ಎಲ್ಲವನ್ನು ನಾವು ಕಾನೂನು ಅಡಿಯಲ್ಲಿ ತರಬೇಕಂದ್ರೆ ದೇವಸ್ಥಾನದಲ್ಲಿ ಅದು ಸಾಧ್ಯ ಇಲ್ಲ. ಅದಕ್ಕೆ ಭಂಡಾರ ಮನೆಯ ವಿಚಾರವಾಗಿ ಹೇಳ್ಬೇಕಂದ್ರೆ ಅದು ಅವರ ಮನೆತನದ ಅಂಡರಲ್ಲಿ ಇವಾಗಲ್ಲ. ಕೋಟೆಕಾರ ಗುತ್ತಿನ ಒಬ್ಬ ನಮ್ಮ ಹಿರಿಯರು ಮಾಡಿದ್ದು ಅದೇ ಮನೆತನದ ನಾನು ಬಂದಿದ್ದೀನಿ. ನಮ್ಮ ಹಿರಿಯರ ಕಾಲದಲ್ಲಿ ಅದು ಅಲ್ಲಿ ಬಂದಿತ್ತು. ಇವಾಗ ಆ ಮನೆತನದವರಿಗೆ ಅದರ ಒಂದು ಅವಕಾಶ ಸಿಕ್ಕಿದೆ, ಅವರನ್ನು ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇವಾಗಲೂ ಭಂಡಾರ ಮನೆ ಕ್ಷೇತ್ರದ ಹೆಸರಿನಲ್ಲಿ ಇಲ್ಲ, ಅದು ಒಪ್ತೇನೆ ನಾನು. ಆದರೆ ಭಂಡಾರ ಮನೆಯಲ್ಲಿ ಬರುವಂಥ ಪ್ರತಿಯೊಂದು ಹರಕೆ, ಅಲ್ಲಿ ಬರುವಂಥ ಚಿನ್ನ, ಅಲ್ಲಿ ಬರುವಂಥ ಬೆಳ್ಳಿ ಎಲ್ಲ ಬರೋದು ಯಾರು ಮನೆಯವರೆಗೆ ಹೋಗೋದಿಲ್ಲ. ಅದು ಬರೋದು ಕ್ಷೇತ್ರದ ಲೆಕ್ಕಕ್ಕೆ ಬರ್ತದೆ. ಅದಕ್ಕೆ ಬೇಕಾದ ಒಂದು ಬೇರೆಯೇ ಲೆಕ್ಕ ಇದೆ. ಭಂಡಾರ ಮನೆಯಲ್ಲಿ ಬರುವಂಥ ಏನು ಜಾತ್ರೆ ಟೈಮಲ್ಲಾಗಲಿ ಇತರ ಪೂಜೆ ಟೈಮಲ್ಲಾಗಲಿ ಅದು ನೇರವಾಗಿ ವ್ಯವಸ್ಥಾಪನಾ ಸಮಿತಿಯ ಲೆಕ್ಕಕ್ಕೆ ಬರ್ತದೆ. ಇಲ್ಲೊಂದು ಕಟ್ಟೆ ಜಾತ್ರೆ ಆಗ್ತದೆ. ಇವರು ಹೇಳಿದ ಪ್ರಕಾರ ಕಟ್ಟೆ ಜಾತ್ರೆ ಆಗಬೇಕಾದ್ರೆ ಅದು ಕಟ್ಟೆಯ ಜಾತ್ರೆ ಅಡಿ ಸ್ಥಳ ನಂಬಬೇಕು. ಕಟ್ಟೆ ಅಡಿ ಯಾರ ಹತ್ರ ಇದೆ? ಕೊಂಡಾನ ಗೊತ್ತವ್ರ ಹತ್ರ ಇದೆ. ಈ ಕೊಂಡಾನ ಗೊತ್ತವರು ಅದಕ್ಕೆ ಏನಾದರೂ ಅದಕ್ಕೆ ಮಾತಾಡಿದ್ದಾರೆ, ಜಾತ್ರೆ ಆಗೋದು ಬೇಡ ಏನು ಅಂತ ಮಾಡ್ತೀವಿ. ಇಲ್ಲ, ಅಲ್ಲಿ ಜಾತ್ರೆ ಆಗ್ತದೆ. ವ್ಯವಸ್ಥಾಪನಾ ಸಮಿತಿಯ ಅಂಡರಲ್ಲಿ ಜಾತ್ರೆ ಆಗ್ತದೆ. ಅಲ್ಲಿ ಬರುವಂಥ ಚಿನ್ನ, ಬಂಗಾರ, ಬೆಳ್ಳಿ ಎಲ್ಲ ಹೋಗೋದು ವ್ಯವಸ್ಥಾಪನಾ ಸಮಿತಿಗೆ. ಅದರ ಖರ್ಚು ವೆಚ್ಚವನ್ನು ನೋಡೋದು ವ್ಯವಸ್ಥಾಪನಾ ಸಮಿತಿಯೇ. ಇವಾಗ ಅಲ್ಲಿ ನನಗೆ ಇಲ್ಲ, ನಾನು ಖರ್ಚು ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ? ಕಾನೂನು ಪ್ರಕಾರ ಹೇಳ್ಬೋದು, ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇಲ್ಲಿ ನಾವು ಮುಖ್ಯವಾಗಿ ಏನು ಹೇಳೋದಂದರೆ, ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ದಿನವೇ ನಾನು ಹೇಳಿದ್ದೇನೆ, ಎಲ್ಲ ಒಂದು 100 ಜನ ಸೇರಿದ್ರು, ಎಲ್ಲರ ಎದುರು ನಾನು ಒಂದು ಹೇಳಿದ್ದೇನೆ. ಯಾಕಂದರೆ ಆ ದಿನ ನಾನು ಬಂದು ನೋಡಿದಾಗಲೇ ಮುತ್ತಣ್ಣ ಶೆಟ್ಟರಲ್ಲಿ ಇಲ್ಲ. ನಾನು ಆಗಲೇ ಹೇಳಿದೆ, ಎಲ್ಲಿ ಮುಂದೆ ಒಂದು ಹೆಜ್ಜೆ ಅಡಿ ಇಡುವಾಗಲೇ ನೀವು ಅಲ್ಲಿ ತಪ್ಪಿ ಹೋಗ್ತಾ ಇದ್ರೆ ಮುಂದೆ ಸರಿ ಹೋಗೋದಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅಧ್ಯಕ್ಷರಿಗೆ. ಆ ದಿನ ಧಾರ್ಮಿಕ ದತ್ತಿ ಇಲಾಖೆಯ ಒಬ್ಬರು ಸದಸ್ಯರು ಅಲ್ಲಿದ್ದರು, ಊರಿನ ಹಿರಿಯರು ಇದ್ದರು. ಅವ್ರಿಗೆ ಹೇಳಿದ್ದೇನೆ, ನಾವೊಂದು ಸಮನ್ವಯ ಸಮಿತಿ ಮಾಡುವ, ಅಧ್ಯಕ್ಷರು, ಊರವರು, ಯಾರು ಸಂಬಂಧ ವ್ಯವಸ್ಥಾಪಕ ನಮ್ಮ ಗುರಿಕಾರರು, ಪರಿಚಾರಕರು, ಒಂದು ವ್ಯವಸ್ಥೆ ಮಾಡಿ ಒಂದು ವ್ಯವಸ್ಥೆ ಅಡಿಯಲ್ಲಿ ಹೋಗುವ. ಯಾಕಂದರೆ ಇಲ್ಲಿ ಒಂದು ವ್ಯವಸ್ಥೆ ಆಗಿಲ್ಲ ಅಂದರೆ ಇದು ಅವಸ್ಥೆನೇ ಆಗೋದು. ಇದಕ್ಕೆ ಈಗ ಮೂಲ ಉದಾಹರಣೆಗೆ ಬಂತು. ಎಷ್ಟು ದಿನ ಆಯಿತು? ಅವರು ಫೆಬ್ರವರಿಯಲ್ಲಿ ಅಧಿಕಾರ ತಗೊಂಡ್ರು. ಅಧಿಕಾರ ತಗೊಂಡ ಮೇಲೆ ಒಂದು ಹೂವಿನ ಪೂಜೆ ಆಯಿತು. ನಾವು ಹೇಳಿದೆವು ಹೂವಿನ ಪೂಜೆ ಮಾತ್ರ ಸೇರಿದು ಮಲ್ಪಕ್ಕಂದು. ಎಲ್ಲ ಊರವರನ್ನು ಕರೆದ್ರು. ಆ ಮೀಟಿಂಗಲ್ಲಿ ಊರವರು, ಗುರಿಕಾರರು, ಪರಿಚಾರಕರು ಎಲ್ಲ ಬಂದು ಸೇರಿದರು. ಆ ಪೂಜೆ ಎಷ್ಟು ಚೆನ್ನಾಗಿ ಆಯಿತು. ನಮ್ಮ ಇವರು ಬಂದಿದ್ದರು ಆ ಪೂಜೆಗೆ, ಅಬ್ಬಕಟ್ಟಿ ಇವರು ಬಂದಿದ್ರು. ಅವ್ರಿಗೆ ಕೇಳಿ ಎಷ್ಟು ಜನ ಸೇರಿದ್ರು, ಸುಂದರವಾಗಿ ಪೂಜೆ ಆಯಿತು, ಯಾವುದೇ ಗೊಂದಲ ಇಲ್ಲ. ಅದೇ ಒಂದು ವಿಷಯವನ್ನು ಅವರು ಮುಂದುವರಿಸಿಕೊಂಡು ಹೋಗಿದರೆ ಈ ನಿನ್ನೆ ಮೊನ್ನೆ ಆಗುವಂಥ ಗೊಂದಲಗಳಿಗೆ ಅವಕಾಶನೇ ಇರಲಿಲ್ಲ ಅಲ್ಲಿ. ಇವಾಗ ನಾನು ಬಂದಾಗ ನನ್ನದೊಂದು ಇದೇ ಥರ ಮಾಡಬೇಕು, ನಾನೇ ಮಾಡಬೇಕಂತ ಹೋದರೆ ಅದು ಆಗೋದಿಲ್ಲ. ದೇವಸ್ಥಾನದಲ್ಲಿ ಅದು 100ಕ್ಕೆ 100% ಆಗೋದಿಲ್ಲ. ಯಾಕಂದರೆ ವ್ಯವಸ್ಥಾಪನಾ ಸಮಿತಿ ಇಟ್ಟುಕೊಂಡು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅನುಭವ ನಾನಿದ್ದೇನೆ. ಎಲ್ಲ ಕೈ ಸೇರಿದರೆ ಮಾತ್ರ ಅಲ್ಲಿ ಒಂದು ಜಾತ್ರೆ ಆಗ್ತದೆ, ವ್ಯವಸ್ಥೆ ಸುಂದರವಾಗಿ ಹೋಗ್ತದೆ. ಅದರಿಂದ ಇವಾಗಲೂ ನಾವು ಅವರನ್ನು ಬೇಡ ಅಂತ ಹೇಳೋದಿಲ್ಲ. ನಾವು ಇವಾಗಲೂ ಅವರಿಗೆ ಮನವಿ ಮಾಡೋದೇನು, ನಾವಿದ್ದೇವೆ, ಗುರಿಕಾರರಿದ್ದಾರೆ, ಪರಿಚಾರ, ಊರವರು ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗುವ. ಇವತ್ತು ಚಿಕ್ಕ ಚಿಕ್ಕ ವಿಷಯವನ್ನು ಮಾಧ್ಯಮದ ಮುಂದೆ ತಂದು, ಎಲ್ಲರ ಮುಂದೆ ತಂದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮರ್ಯಾದೆ ಯಾರ್ದು ಹೋಗೋದು? ಇವತ್ತು ಕ್ಷೇತ್ರದ ಮರ್ಯಾದೆ ಬೀದಿಯಲ್ಲಿ ಸುತ್ತಾ ಇದೆ. ನಮಗೆ ನೋವಾಗ್ತದೆ. ಯಾಕೆ? ಇಷ್ಟು ನಮ್ಮ ಹಿರಿಯರು ಮಾಡಿಕೊಂಡಂಥ ಒಂದು ಕೊಂಡಾಣದ ಒಂದು ಮಾತು ತೆಗಿಲಿಕ್ಕೆ ಜನ ಹೆದರ್ತಾ ಇದ್ರು. ಕೊಂಡಾಣದ ಪಾತ್ರ ರುಚಿಮಾರೆ ಅಂತಾರೆ. ಆದರೆ ಇವತ್ತು ಏನಾಯಿತು? ಎಲ್ಲರೂ ಮಾತಾಡೋರ ಪರಿಸ್ಥಿತಿ ತಂದಿಟ್ಟರು. ನಾವು ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮನ್ನು ನಾವೇ ಮಾಡಿಕೊಂಡಂಥ ಒಂದು ಪರಿಸ್ಥಿತಿ. ಸೊ ಇವಾಗಲೂ ನಾವು ಅವರಿಗೆ ಕೈ ಮುಗಿದು ಕೇಳಿಕೊಳ್ಳೋದು ಏನಂದರೆ, ನಾವು ಅವರು ಬೇಡ ಅಂತ ನಾವು ಹೇಳೋದಿಲ್ಲ. ವ್ಯವಸ್ಥಾಪನಾ ಸಮಿತಿ ಒಂದು ಚಂದವಾಗಿ ಮಾಡಿಕೊಳ್ಳುವ. ನಾವೆಲ್ಲ ಇದ್ದೇವೆ, ಎಲ್ಲ ಸಹಾಯ ಮಾಡ್ತೇವೆ, ಅವರಿಗೆ ಎಲ್ಲ ಸಹಕಾರ ಮಾಡ್ತೇವೆ. ಆದರೆ ಅವರ ಏನುಂಟು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಗಳು ಅವ್ರು ಮಾಡ್ಕೊಂಡು ಹೋಗಲಿ. ಈಗ ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಕ್ರಮ ಪ್ರಕಾರ ಹೋದರೆ ಅದು ಕಟ್ಟಲಿಕ್ಕಿಲ್ಲ. ನಾವು ಯಾರಾದರೂ ಮಾತಾಡಿದ್ದೀವ? ಯಾರೂ ಅದಕ್ಕೆ ಅಭ್ಯಂತರ ಮಾಡಲಿ. ಯಾಕಂದರೆ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾಯಿದ್ರೆ ಮಾಡಲಿ, ನಾವು ಅದಕ್ಕೆ ಬರೋದಿಲ್ಲ. ಕ್ಷೇತ್ರದ ಒಳ್ಳೆಯ ಆಗೋದಿದ್ರೆ ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ಪೂರ್ಣ ಬೆಂಬಲ ಇದೆ.
ಅವ್ರಿಗೆ ಹೇಳಿದ್ದೇವೆ ನಾವು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವಾಗಲೂ ನಾವು ಅವ್ರ ಜೊತೆ ಹೋಗಲಿಕ್ಕೆ ರೆಡಿ ಇದ್ದೇವೆ. ಎಲ್ಲರೂ ಊರವರು ಎಲ್ಲ ಇದ್ದಾರೆ, ಇಷ್ಟೊಂತೆಲ್ಲ ನಾವು ಸೇರಿಸಿದ್ರೆ ಎಲ್ಲರನ್ನೂ ಸೇರಿಸ್ಬೋದು. ಎಲ್ಲ ನಾವು ಅವ್ರ ಜೊತೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ಗುರಿಕಾರರು ರೆಡಿ ಇದ್ದಾರೆ, ಪರಿಚಾರಕರು ಏನು ಕ್ರಮ ಕಟ್ಟು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದರ ಪ್ರಕಾರ ನಾವು ಮುಂದುವರಿಯುವ. ಅವರನ್ನು ಇಟ್ಕೊಂಡು ಕ್ಷೇತ್ರದ ತಂತ್ರಿ ಏನಿದ್ದಾರೆ, ತಂತ್ರಿಯವರ ಮಾತು ನಿಮಗೆ ಭಾಳ ಮುಖ್ಯ. ಯಾಕಂದರೆ ಇಲ್ಲಿ ಇವಾಗ ಒಂದು ಹೋಲ್ಡ್ ಇರೋದು ತಂತ್ರಿಯವರಿಗೆ. ಏನು ಇಲ್ಲಿ ದೈವಾರಾಧನೆಯಲ್ಲಿ ಬದಲಾವಣೆಗಳು ಮಾಡಬೇಕಾ ಅಥವಾ ಏನಾದರೂ ವ್ಯವಸ್ಥೆ ಮಾಡಬೇಕಾದ್ರೆ ಅವ್ರ ಹತ್ರವೇ ನಾವು ಮಾಡಬೇಕು. ಈಗ ಇದೊಂದು ಮಾಡಿದ್ದೇವೆ, ಇದನ್ನು ಮಾಡಬೇಕು, ಇದನ್ನು ಕ್ಷೇತ್ರಕ್ಕೆ ದೈವಕ್ಕೆ ಅರ್ಪಣೆ ಮಾಡಬೇಕು, ಅವರೇ ಮಾಡಬೇಕು, ಬೇರೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕ್ಷೇತ್ರದ ಕಟ್ಟು. ಈಗ ಅವ್ರು ಹೇಳ್ಬೋದು 6 ಬರ್ಚಿಂಗೆ ಬೇತಕನ ಅಂತ, ನಾವು ಒಪ್ಪೋದಿಲ್ಲ ಅದನ್ನು. ಸೊ ಇವಾಗಲೂ ನಾವು ಅವರಿಗೆ ಇನ್ನೊಂದು ಎಲ್ಲರ ಪರವಾಗಿ ನಾವು ವಿನಂತಿ ಮಾಡೋದು, ಇನ್ನೊಂದು ಸಲ ನಾವು ಕೂತ್ಕೊಳ್ಳುವ, ಎಲ್ಲ ಒಟ್ಟಿಗೆ ಕೂರುವ, ವ್ಯವಸ್ಥಾಪನಾ ಸಮಿತಿ ಕೂರುವ, ಗುರಿಕಾರ ವರ್ಗ, ಪರಿಚಾರ ವರ್ಗ, ಗ್ರಾಮಸ್ಥರು ಕೂರಿ ಈ ಒಂದು ವ್ಯವಸ್ಥೆ ಏನಿದೆ ಇಷ್ಟವರೆಗೆ ಸುಂದರವಾಗಿತ್ತು ಅದನ್ನು ಸುಂದರವಾಗಿ ಮುಂದೆ ತಗೊಂಡು ಹೋಗುವ. ನಮ್ಮ ದೇವರ ಏನೊಂದು ಕಾರಣಿಕ ಇಡೀ ನಮ್ಮ ತುಳುನಾಡಲ್ಲೇ ಪ್ರಸಿದ್ಧಿಯಾಗಿದೆ ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಕೆಲಸ ನಾವು ಮಾಡುವ ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದವರ ಮುಖಾಂತರನೂ ನೀವು ಅದನ್ನು ಒಂದು ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಧನ್ಯವಾದ. ನಾನು ಅವರೆಲ್ಲ ನಾನು ಹೇಳ್ಬೇಕಾ? ಯಾನು ಈ ಕ್ಷೇತ್ರದ ವಂಜನೆ ಗುರಿಕರ ಅದುಲ್ಲೆ ವಂಜನೆ ಮನೆತನದ ವಂಜನೆ ಗುರಿಕರ ಅದುಲ್ಲೆ ಕೆಳಗಿಲ ಕೋಟೆಗಾರ ಗೊತ್ತು ಅದಕ್ಕೆ ಎಂಕಲ ಅನುವಂಶಿಕನೇ ಬಂದಿತ್ತು ಬರ್ತನ ಎಂಕಲ ಜನಕ್ಕುಲೆಗೆ ಅತ್ತು ಎಂಕಲ ಆ ಇಲ್ಲಡೆ ಮನೆತನಗ ಎರಡ ಇನ್ನು ಇಲ್ಲಿ ಬೇರೆ ಪಾಡು ನಾನು ಹೇಳಿದಿಲ್ಲ ಸರ್. ಈಗ ಕ್ಷೇತ್ರಕ್ಕೆ ಯಾವ ವಿರೋಧ ಮಾಡ್ತಾರೋ ಅವರಿಗೆ ನಾವು ವಿರೋಧ. ಯಾವುದು ಇಷ್ಟವರೆಗೆ 60 ವರ್ಷದಲ್ಲಿ ಒಂದು ಮಂದಿ ಮಾಡಿದ್ವು, ಅನಂತರವೂ ನಾವು ಮಾಡಿದ್ದೆವು. ವ್ಯವಸ್ಥಾಪನಾ ಸಮಿತಿಯ ಮುಖ್ಯ ಕಾರ್ಯ ಏನು, ಇಲ್ಲಿ ನಡೆಯುವಂಥ ಆ ಆಚರಣೆಗಳು ಏನಿದೆ ಆಚರಣೆಗಳಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡುವುದು. ವ್ಯವಸ್ಥಾಪನಾ ಸಮಿತಿ ಆಚರಣೆಯಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಇದು ದೇವಸ್ಥಾನದಲ್ಲಿ ಮಾಡಬಹುದು. ಇಲ್ಲಿ ಒಬ್ಬನ ಕೈಯಲ್ಲಿ ಏನೂ ಆಗೋದಿಲ್ಲ. ಈಗ ಮುತ್ತಣ್ಣ ಶೆಟ್ಟಿ ಒಬ್ಬರು ಕೂತ್ಕೊಂಡು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದ ಪರಿಚಾರಕ ವರ್ಗ ಉಂಟು, ಅದಕ್ಕೆ ಬೇಕಾದ ಮನೆತನ ಉಂಟು. ಅವರು ಎಲ್ಲ ಸೇರಿದ್ರೇ ಅದು ಒಂದು ಜಾತ್ರೆ ಅಥವಾ ಒಂದು ವ್ಯವಸ್ಥೆ ಸುವ್ಯವಸ್ಥೆಯಾಗಿ ಹೋಗ್ತದೆ. ನೋಡಿ ಇದರಲ್ಲಿ ಕೆಲವು ವಿಷಯಗಳು ಏನಾಗ್ತಾ ಇದೆ ಅಂದರೆ ನಾನು ಹೇಳಿದೆ ನೋಡಿ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಕಾನೂನೇ ರಾಂಗ್ ಇದೆ. ಯಾಕಂದರೆ ಇದನ್ನು ಮಾಡಿದವರು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಬರೆದವರು, ಅವರಿಗೆ ನಮ್ಮ ತುಳುನಾಡಿನ ಕಟ್ಟು ದೈವಸ್ಥಾನದ ಕಟ್ಟು ಅವ್ರಿಗೆ ಗೊತ್ತಿಲ್ಲ. ಈಗ ನೀವು ಧಾರ್ಮಿಕ ದತ್ತಿ ಇಲಾಖೆಯ ಆ ಒಂದು ಪುಸ್ತಕವನ್ನು ಓದಿ ನೋಡಿ, ಎಲ್ಲೂ ಒಂದು ದೈವಾರಾಧನೆ ಬಗ್ಗೆ ಪ್ರಸ್ತಾಪನೆ ಇಲ್ಲ. ನಮ್ಮ ದೇವಸ್ಥಾನದ ಕಟ್ಟು ಹೇಗೆಂದರೆ ನಿಮ್ಮ ವ್ಯವಸ್ಥಾಪನಾ ಸಮಿತಿ ಒಬ್ಬರು ಇದ್ದರೆ ಆಗೋದಿಲ್ಲ ಅಲ್ಲಿ, ಅಥವಾ ಮುತ್ತಣ್ಣ ಶೆಟ್ಟಿ ವ್ಯವಸ್ಥಾಪನಾ ಸಮಿತಿ ಮುತ್ತಣ್ಣ ಶೆಟ್ಟಿ ಮಾಡ್ಕೊಂಡು ಅದು ಆಗೋದಿಲ್ಲ. 4 ಜನ ಸೇರಿದ್ರೇ ಅದಕ್ಕೆ ನಮ್ಮ ಹಿರಿಯರ ಒಂದು ಕಟ್ಟುಪಾಡನ್ನು ಏನು ಮಾಡಿದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಏನು ಮುಖ್ಯ ಅಂದರೆ ನಂಬಿಕೆ. ನಿಮಗೆ ನಂಬಿಕೆ ಉಂಟು, ಎಲ್ಲ ಉಂಟು. ನಂಬಿಕೆ ಇಲ್ವೋ ಏನೂ ಇಲ್ಲ. ಯಾಕಂದರೆ ಇಷ್ಟವರೆಗೆ ಬಂದದ್ದಕ್ಕೆ ನೀವು ದೈವ ಉಂಟು ಅಂತ ಹೇಳೋದಕ್ಕೆ ನಂಬಿಕೆ ಏನುಂಟು, ನಮಗೆ ಆಧಾರ ಏನುಂಟು? ಏನಿಲ್ಲ. ಅದು ನಮ್ಮ ನಂಬಿಕೆ. ನಮ್ಮ ಹಿರಿಯರು, ಇವರ ಮನೆತನ ಆಗಲಿ ನಮ್ಮ ಮನೆತನ, ಅವರ ಹಿರಿಯರಿಗೆ ಆ ಒಂದು ಅದು ಹೇಗೆ ಬಂತಂತ ಇವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ ಒಂದು ಸಂಪ್ರದಾಯ ಬಂತು, ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಮುತ್ತಣ್ಣ ಶೆಟ್ಟರಿಗೆ ಅಂತಲ್ಲ, ಅದು ಬಂದಿರೋದು ಅವರ ಮನೆತನಕ್ಕೆ, ಅವರ ಮನೆಗೆ ಇರುವಾಗ ಅವರ ಇಲ್ಲಿ ಎಲ್ಲ ಕೂತವರಿಗೆ ಅವರ ಹೆಸರಿಗೆ ಅಲ್ಲ. ಅಲ್ಲ, ಇದಕ್ಕೆ ನಾನು ನಿಮಗೆ ಸ್ಪಷ್ಟ ಉದಾಹರಣೆ ಕೊಡ್ತೇನೆ. ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕು, ನಮ್ಮ ತುಳುನಾಡಿನ ಕಟ್ಟಲ್ಲಿ ಬರುವಂಥದ್ದು ಎಂಥದ್ದು ಅಳಿಯ ಕಟ್ಟು ಅಂತಾರೆ ನೀವು, ಹೌದಾ? ಇವಾಗ ಇವರು ಏನು ಹೇಳೋದು, ಅಳಿಯ ಕಟ್ಟು ಪ್ರಕಾರ ಅವರು ಇಲ್ಲಿ ಅವರಲ್ಲ, ಹೌದಾ? ಇವರ ತಾಯಿ ಕಡೆ ಹೋಗ್ಬೇಕು, ಹೌದಾ? ಇವರ ತಂದೆ ಇರೋದು ಕೆಳಗಿನ ಕೋಟೆಗಾರ ಗೊತ್ತು, ಹೌದಾ? ಇವಾಗ ಏನಾಗಿದೆ, ನಮ್ಮ ಕಾನೂನುಗಳು ಬದಲಾಗಿ ಈಗ ಅಳಿಯ ಕಟ್ಟು ಪ್ರಕಾರ ಯಾವುದೇ ಆಸ್ತಿ ಪಾಲಾಗ್ತಾ ಇಲ್ಲ. ಈಗ ಆಸ್ತಿ ಬರೋದು ಯಾರಿಗೆ? ತಂದೆಯ ನಂತರ ಮಗನಿಗೆ ಬರುತ್ತೆ. ಆದ್ದರಿಂದ ಅಳಿಯ ಕಟ್ಟು ಪ್ರಕಾರ ಇವರ ಅಳಿಯ ಅಲ್ಲಿಂದ ಇಲ್ಲಿ ಬಂದು ಮಾಡ್ತಾನ. ಇವಾಗ ಜಾಗ ಇರೋದು ಇವ್ರ ಹತ್ರ, ಇವರು ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇದ್ದಾರೆ, ಇವರು ಬೇರೆಯವರು ಅಂದ್ರೆ ಅದಕ್ಕೆ ಅರ್ಥ ಉಂಟಾ? ಇವಾಗ ಇಲ್ಲಿ ನಾಳೆನೂ ಹಾಗೇನೇ ಆಗೋದು ಅದು. ಯಾಕಂದರೆ ಅಳಿಯ ಕಟ್ಟು ಸಂಪ್ರದಾಯ ನಮ್ಮಲ್ಲಿ ಇಲ್ಲ ಅಂದಮೇಲೆ ಅದಕ್ಕೆ ಏನು ಗೊತ್ತಾ, ಕಾನೂನು ಪ್ರಕಾರನೂ ಇದೆ. ಆದರೆ ನಾವು ಸಂಪ್ರದಾಯ ಪ್ರಕಾರ ಯಾವನ್ನೂ ತೆಗೆದಿಲ್ಲ. ಯಾಕಂದರೆ ಕಾನೂನು ಪ್ರಕಾರ ಅದನ್ನು ಪ್ರೂವ್ ಮಾಡುವಂಥ ಪ್ರಮಾಣ ಎಷ್ಟುವರೆಗೆ ಬರಲಿಲ್ಲ. ಈಗ ಬಂದಿದ್ದರಿಂದಾಗಿ ಅವರು ಕಾನೂನು ಪ್ರಕಾರದ ಕಳೆದ ಒಂದು ವ್ಯವಸ್ಥಾಪನಾ ಸಮಿತಿ ಬದಲಾಗುವಾಗ ಒಂದು ವ್ಯವಸ್ಥೆ ಚೇಂಜ್ ಆಯಿತು.
ಆವಾಗ ಅವರು ಅಲ್ವೇ ಅಂತ ಹೇಳಿದರು. ಅದಕ್ಕೆ ಅವರು ಹೇಳಿದ್ರು ಅವರು ಕಾನೂನು ಮುಖಾರ ಕೋರ್ಟಿಗೆ ಹೋಗಿ ನಾನು 1ನೇ ಗುರಿಕಾರ ಅಂತ ಹೇಳ್ಬಿಟ್ಟು ಕೋರ್ಟಿನಿಂದ ಪ್ರೂವ್ ಮಾಡಿದ್ದಾರೆ. ಅದರ ಪ್ರತಿಗಳನ್ನು ತಮ್ಮೆಲ್ಲರಿಗೂ ಕೊಟ್ಟಿದ್ದೇವೆ ನಾವು. ನೋಡಿ ಅದರಲ್ಲಿ ಉಂಟು ಮುತ್ತಣ್ಣ ಶೆಟ್ಟರು 1ನೇ ಗುರಿಕಾರ ಅಂತ ಅವರಿಗೆ. ಯಾಕಂದರೆ ಅವರಿಗೆ ಈಗ ಯಾರು ಕೇಳ್ತಾ ಇದ್ದಾರೆ ಅಲ್ಲ ಅಂತ ಹೇಳಿದ್ರಲ್ಲ, ಅವರಿಗೆ ನಾವು ಲೀಗಲಿ ಅದು ನಿಮ್ಮ ಹತ್ರ ಇದೆ, ಈಗ ಲೀಗಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ನಾನು ಅದೇ ಹೇಳ್ತೇನಲ್ಲ, ಒಂದು ಕ್ಷೇತ್ರದಲ್ಲಿ ವ್ಯವಸ್ಥಾಪನಾ ಸಮಿತಿ ಯಾವುದು ನಿಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂದರೆ ಈ ವ್ಯವಸ್ಥೆಗಳು ಬರೋದೇ ಇಲ್ಲ. ಇವಾಗಲ್ಲ, ಇವಾಗ ಇಷ್ಟೋ ಸಮಾಜದಿಂದ ಈ ಥರ ಹೋಗ್ತಾ ಉಂಟು. ಕಳೆದ ವಾರಿನೂ ನಮ್ಮ ವ್ಯವಸ್ಥಾಪನಾ ಸಮಿತಿಯಲ್ಲಿ ಅದು ಬಂದಿದೆ. ಬಂದಾಗ ನಾವು ಧಾರ್ಮಿಕ ದತ್ತಿ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಅಂದರೆ ಮನವಿ ಕೊಟ್ಟಿದ್ದೇವೆ, ಈ ಥರ ಕ್ಷೇತ್ರದ ಪೇಪರ್ಗಳು ಈ ಥರ ಉಂಟು, ಇದು 99 ಸೆನ್ಸ್ ಜಾಗನೂ ಅದು ಆ್ಯಕ್ಚುಲಿ ಬರೆದಂಥ ಒಂದು ಆವಾಗ ಅದನ್ನು ಕೈಯಲ್ಲಿ ಬರೆದಂಥ ಒಂದು ದಾಖಲೆಗಳು. ಅದರಲ್ಲಿ ದಾಖಲೆಯಲ್ಲಿ ಬರುವಾಗ ಏನು ಬರೆದಿದ್ದಾರೆ, ವೆಂಕಟರಾಯರು ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಕೊಂಡಾನ ಅಂತ ಬರೆದಿದ್ದಾರೆ. ಉಂಟದೆ ಹಾಂ, ಅದರಲ್ಲಿ ಉಂಟು, ಈ ಕ್ಷೇತ್ರ ಪೇಪರಲ್ಲಿ ಉಂಟು. ನಾವು ಕಳೆದ ವರ್ಷ ಇವರಿಗೆ ಮನವಿ ಮಾಡಿ ಅವರು ಸರ್ವೇರನ್ನು ಕಳಿಸಿದರು. ಸರ್ವೇರಿಗೆ ಪೇಪರ್ ಎಲ್ಲ ಕೊಟ್ಟಿದ್ದೇವೆ ನಾವು. ಆದರೆ ಅಲ್ಲಿ ಒಂದು ವರ್ಡ್ ಮೇಲ್ಗಡೆ ಇರುವುದರಿಂದ, ವೆಂಕಟರಾಯರು ಅಂತ ಇರುವುದರಿಂದ ದಿಟ್ಟ ಮತ್ತು ಪೇಪರ್ ಉಂಟು, ಅಲ್ಲಿ ಅವರ ಹೆಸರು ಇರುವುದರಿಂದ ಅವರು ಸರ್ವೇರ್ ಏನು ಹೇಳಿದರು, ಇದು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಹೆಸರು ಇರೋದ್ರಿಂದ ಅವರ ಮನೆತನದಲ್ಲಿ ಈಗ ಯಾರಿದ್ದಾರೆ ಅವರಿಗೆ ಎಲ್ರಿಗೂ ಹಕ್ಕುಂಟು, ಅವ್ರ ಹತ್ರ ನೀವೊಂದು ನೋ ಅಬ್ಜೆಕ್ಷನ್ ತಗೊಳ್ಳಿ ಅಂತಾರೆ. ಬಟ್ ಆಗಲೇ ನಾವು ಗೊಂದಲ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಇಲ್ಲಾಂದರೆ ಗಣೇಶ್ ಅವರ ಸಂಬಂಧಿಕರ ಹತ್ರ ನಮಗೆ ಅವರು ದೈವದ ದೊಡ್ಡ ಭಕ್ತರು, ಅವರ ಮೇಲೆ ಬೇಡದ್ದೆಲ್ಲ ಅಲಿಗೇಷನ್ ಮಾಡಿ ಹಾಕಿದ್ದಾರೆ. ಅವರ ಅಲಿಗೇಷನ್ ಮಾಡಿ ಇವಾಗಲೂ ಯಾರಿಗೂ ಗೊತ್ತಿಲ್ಲ. ಶ್ರೀ ಗಣೇಶ್ ಭಟ್ರಿಗೆ ಕ್ಷೇತ್ರದಿಂದ 5 ವರ್ಷದ ಹಿಂದೆಯೇ ಅವರು ನಿರಪರಾಧಿ ಅಂತ ಹೇಳ್ಬಿಟ್ಟು ಪ್ರೂವ್ ಆದಂಥ ಜಜ್ಮೆಂಟ್ ಉಂಟು. ಅವರ ಮೇಲೆ 10 ಆಪಾದನೆಗಳನ್ನು ಹೊರಿಸಿದರು. ಆ 10 ಆಪಾದನೆಗಳಲ್ಲಿ 10ರಲ್ಲೂ ಗಣೇಶ್ ಭಟ್ರು ನಿರಪರಾಧಿ ಅಂತ ಪ್ರೂವ್ ಆಗಿದೆ. ಅದನ್ನು ಇನ್ನೂ ನಾನು ಬಿಟ್ಟಿಲ್ಲ, ಇನ್ನೂ ಆಗಿಲ್ಲ ಅಂತೇಳಿದ್ರೆ ಅರ್ಥ, ಜನರನ್ನು ನೀವು ಇದು ಮಾಡಿದ್ರೆ ಅರ್ಥ ಇಲ್ಲ. ಗಣೇಶ್ ಭಟ್ರು ಕಾನೂನು ಪ್ರಕಾರ ಅವರು ನಿರಪರಾಧಿ. ನಮ್ಮ ಹತ್ರ ಪೇಪರ್ ಇದೆ, ಇದೇ ಪೇಪರನ್ನು ನಾವು ಧಾರ್ಮಿಕ ದತ್ತಿ ಇಲಾಖೆ ಕೊಟ್ಟಿದ್ದೇವೆ. ನಮ್ಮ ಹತ್ರ ಕೇಳಿದರು ಲಾಸ್ಟ್ ಟೈಮ್ ಜಾತ್ರೆಯಲ್ಲಿ ಒಂದು ಗೊಂದಲ ಆಗುವ ಕೇಳಿ ನಾವು ಹೇಳಿದ್ದೇವೆ, ಅವರನ್ನು ನಾವು ದೂರಲಿಕ್ಕೆ ಆಗೋದಿಲ್ಲ, ಕಾನೂನು ಪ್ರಕಾರ ನಾವು ದೂರಲಿಕ್ಕೆ ಆಗೋದಿಲ್ಲ, ಕಾನೂನು ಪ್ರಕಾರ ಅವರು ಕ್ಲೀನಾಗಿದ್ದಾರೆ. ಆದ್ದರಿಂದ ಇದು ಪೇಪರ್ಗಳೆಲ್ಲ ಅರ್ಧ ಮಾಡಿಟ್ಟಿದ್ದೇವೆ, ಸರ್ವೆಗಳು ಮಾಡಿಟ್ಟಿದ್ದೇವೆ. ಇದರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿದೆ. ನಾವು ಪೇಪರ್ ಹಸ್ತಾಂತರ ಮಾಡುವಾಗ ನಮ್ಮ ಈಗಿನ ವ್ಯವಸ್ಥೆಗೆ ಅದನ್ನು ಹಸ್ತಾಂತರ ಮಾಡಿದ್ದೇವೆ. ಅದು ಪೇಪರ್ ಕಂಪ್ಲೀಟ್ ಆಗಲಿಲ್ಲ. 2ನೇದು ಭಂಡಾರ ಮನೆ ಅವರು ಯಾವತ್ತೂ ಬೇಡ ಅಂತ ಹೇಳಲಿಲ್ಲ. 1, 2 ಅವರು ಮನೆಯವರು ಸಂಪ್ರದಾಯ ಮುರಿಲಿಕ್ಕೆ ಆಗೋದಿಲ್ಲ ಅಲ್ಲಿ. ಯಾಕಂದರೆ ಅವರ ಮನೆಯ ಗೌರವ ಅವರಿಗೇನಿದೆ. ನಾನು ನಾಳೆ ಕೊಟ್ಟರೆ ನಮ್ಮ ಅಲ್ಲಿ ಇದೆಯಾ, ನಮ್ಮ ಗೌರವಕ್ಕೆ ಏನು, ಅವರು ಅಲ್ಲಿ ಏನು ಬೇಡ ಅಂತ ಹೇಳೋದಿಲ್ಲಲ್ಲ, ನಿಮಗೆ ಯಾವುದು ಮಾಡುವಂಥದ್ದಿಲ್ಲ. ಅಲ್ಲಿ ಕಳೆಯುವಂಥದ್ದು ನಮ್ಮ ಹಿರಿಯರು ಮಾಡುವಂಥ ಸಂಪ್ರದಾಯ. ಅವರು ಆ ಸಂಪ್ರದಾಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅದೇ ಹೇಳಿದ್ದೆಲ್ಲ, ದೈವಾರಾಧನೆ ಅನ್ನೋದು ನಮ್ಮ ನಂಬಿಕೆ. ನಾವು ಅದನ್ನು ಒಬ್ಬ ವ್ಯಕ್ತಿ ಇಟ್ಟದ್ದು ನಾವು ಹೇಳೋದಿಲ್ಲ. ಅದು ಅವರು ತಿಳ್ಕೊಂಡಿದ್ರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಾನು ಅದೇ ಹೇಳಿದೆ, ಒಂದು ಈ ಒಂದು ಮೀಟಿಂಗ್ ಎಲ್ಲಿಗೂ ಒಂದು ಬರುವಾಗ ನಾನು ಬರುವಾಗಲೇ ನಾನು ಈ ಥರ ಅಂತ ತಿಳ್ಕೊಂಬಂದರೆ ಅದು ಆಗೋದಿಲ್ಲ. ಅದೇ ಥರ ಅಂತ ನಾವು ಹೋಗ್ತೇವೆ. ತಮ್ಮ ವೈಯಕ್ತಿಕ ಇದನ್ನೆಲ್ಲ ಕ್ಷೇತ್ರಕ್ಕೆ ತಂದು ನಡುವಲ್ಲಿ ಆಗೋದು ತಪ್ಪಲ್ಲ ಸರ್. ಹೊಂದಾಣಿಕೆ ಈಗ ಜವಾಬ್ದಾರಿ ಅವರಿಗಿರುವುದಾ? ಅದೇ ಮೊದಲಾಗಿ ಮಾಡಬೇಕಾದವರು ಈಗ ವ್ಯವಸ್ಥೆ ಮಾಡುವವರು ವ್ಯವಸ್ಥಾಪನಾ ಸಮಿತಿ, ಹೌದಾ ಅಲ್ವಾ? 3 ವರ್ಷ ಅವರಿಗೆ ಅಧಿಕಾರ ಉಂಟು. ಅವರು ಎಲ್ಲರನ್ನೂ ಕರೆದು ನಾವೇನು ಮಾಡ್ತಾಯಿದ್ವು, ಅದು ಕ್ಷೇತ್ರದ ಕಟ್ಟ ಕ್ರಮ ಏನಂತ ಫಸ್ಟ್ ತಿಳ್ಕೊಳ್ಳಿ ನೀವು. ನಾನು ಅದೇ ಹೇಳೋದು ಅವ್ಯವಹಾರ ಪ್ರಕರಣ ನಾವು ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ. ಗಣೇಶ್ ಭಟ್ರನ್ನ ಏನಾದರೂ ಪ್ರೂವ್ ಮಾಡಲಿಕ್ಕೆ ಆಯ್ತಾ? ಗಣೇಶ್ ಭಟ್ರು ನಿರಪರಾಧಿ ಅಂತಲೇ 10 ಪಾಯಿಂಟ್ ಹಾಕಿದ್ದಾರೆ. 10 ಪಾಯಿಂಟಲ್ಲೂ ಗಣೇಶ್ ಭಟ್ರು ನಿರಪರಾಧಿ ಅಂತ ಕೋರ್ಟಲ್ಲಿ ಪ್ರೂವ್ ಆಗಿದೆ. ನಾವು ಕಾನೂನು ಪ್ರಕಾರ ಅವ್ರು ಕೇಳಿದ್ರೆ ಅದು ಏನು ವಿಷಯ ಅಂತ ಇಡೀ ಗ್ರಾಮಸ್ಥರಿಗೆ ಅದರ ಬಗ್ಗೆ ಗೊತ್ತಿರುವವರೆಗೆ ವಿಚಾರ ಗೊತ್ತುಂಟು. ಅದನ್ನು ನಾವನ್ನ ಹೇಳಲಿಕ್ಕೆ ಬರೋದಿಲ್ಲ. ಅದು ನಮ್ಮ ನಂಬಿಕೆ ವಿಚಾರ. ಯಾರದು ಅವರ ಲೆಕ್ಕಪತ್ರ ಕೊಟ್ಟಿದ್ದಾರೆ, ಧಾರ್ಮಿಕ ಉಂಟು. ಯಾರು ಹೇಳಿದ್ರು ಕೊಟ್ಟಿಲ್ಲ ಅಂತ?
ಗಣೇಶ್ ಭಟ್ರು ಯಾವಾಗ ವ್ಯವಸ್ಥಾಪನಾ ಸಮಿತಿಗೆ ಇನ್ನೊಂದು ಸಮಿತಿಗೆ ಹ್ಯಾಂಡ್ ಓವರ್ ಮಾಡಿದಾರ ಅಲ್ಲಿವರೆಗಿನ ಲೆಕ್ಕಪತ್ರ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ 5 to 5 ಉಂಟು. ಇಲ್ಲ ಅಂತ ಯಾರಾದರೂ ಹೇಳಿ. ಅದೇ ನಾನು ಹೇಳಿದೆ, ಅದು ಅವರ ವೈಯಕ್ತಿಕ ವಿಚಾರ. ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್, ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿ ಬರಲಿಕ್ಕೆ ವೈಯಕ್ತಿಕ ವಿಚಾರ ಮುತ್ತಣ್ಣ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರು. ತಂತ್ರಿಗಳು ಸರಿ ಇಲ್ಲ ಅಂತ ಈಗ ಇಲ್ಲಿ ಬಂದರು. ಅದು ಆಗ್ತದಾ? ಈಗ ನಾವು ಅವ್ರಿಗೆ ಏನು ಹೇಳ್ತೀವಿ, ಇದನ್ನೆಲ್ಲ ಬಿಟ್ಟು ಬಿಡಿ, ಇದನ್ನೆಲ್ಲ ನಮ್ಮ ಹಿರಿಯರು ಹೇಳ್ತಾರೆ. ನಿಖಿಲ ದಾಲತನ ರಂಜದ ಕಟ್ಟದ ಪಿದ ಇದು ಬೇರೆ ಅಂತ ದೈವ ಹೇಳ್ತಾ ಉಂಟು. ಇದು ನಾವು ದೈವದ ಕಟ್ಟೆಯಿಂದ ಒಳಗೆ ತರ್ತಾ ಇದ್ದೇವೆ. ಗೊಂದಲ ಅನ್ನೋದಲ್ಲಿ ಇಲ್ಲ. ನಾವು ಎಲ್ಲ ಒಂದು ಮುಷ್ಟಿಯಲ್ಲಿ ಹೋದರೆ ಏನು ಗೊಂದಲ ಇಲ್ಲ. ನಾವು ನಾನು ಅದೇ ಹೇಳಿದೆ, ಮೊನ್ನೆ ಪೂಜೆ ಆಗೋದಿಲ್ಲ, ಇವರು ಬೇರೆ ಬೀಕ ಹಾಕಿದೆ ಅಂತ ಕೂಡಲೇ ನಾವು ಒಂದು 15-20 ಜನ ಹಿಂದಿನವರು ಯಾರಿದ್ದಾರೆ, ನಮ್ಮ ವ್ಯವಸ್ಥಾಪನಾ ಸದಸ್ಯರಿದ್ದರು, ನಮ್ಮ ಹಿಂದಿನ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗನಗೌಡ ಅವರಿದ್ದರು. ನಾವು 15-20 ಜನ ಹೋಗಿ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇವರು ಒಪ್ಪಿದ್ರು. ನಾವು ಅಲ್ಲಿ ಇವರು ಮೀಟಿಂಗ್ ಆಗ್ತಿದ್ದು ಬಂದು ಇದೇ ಕ್ಷೇತ್ರದಲ್ಲಿ ಕೂತು ಕೇಳಿದ್ವಿ, ತಾಮರವರೇ 2 ದಿನದ ಒಂದು ಪೂಜೆ ಆವಾಡು ನಮ್ಮ ಹೆಂಚಿನ ಬೊಕ್ಕ ನಮ್ಮ 4 ತಿಂಗಳು ಉಂಟು ನಮಗೆ, ಇನ್ನು ಮಳೆಗಾಲದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲ, ನಾವು ಕೂತು ಮುಗಿಸುವ ಅಂದರೆ ನಾನು ಹಾಕಿದ ಬೀಗ ನಾನು ತೆಗೆಯೋದಿಲ್ಲ. ನೀವೇನು ಮಾಡ್ತೀರಾ? 10 ನಿಮಿಷ 15 ನಿಮಿಷ ಗೊಂದಲ ಆಯಿತು. ಕೊನೆಗೆ ಏನು ಹೇಳಿದ್ರು, ಆಯಿತು ನಾನು ಒಪ್ತೇನೆ, ನೀವು 5 ಜನ ಮಾತ್ರ ಪೂಜೆ ಮಾಡಿ ಅಂದರು. ಯಾರು 5 ಜನ? 2 ಜನ ಭಟ್ರು, 2 ಜನ ಅಲ್ಲಿ ಕ್ಲೀನ್ ಮಾಡುವವರು, ಒಬ್ಬರು ಅವರ ವ್ಯವಸ್ಥಾಪನಾ ಅಧ್ಯಕ್ಷರು. ಹಾಗಾದರೆ ಅದು ಕಟ್ಟಿಯಲ್ಲಿ ಹೋಯ್ತು. ಅಲ್ಲಿ ಇವರು ಬೇಡ, ಅವರು ಬೇಡ, ಪರಿಚಾರಕರು ಬೇಡ, ನಾನು ಬೇಡ. ಓಕೆ, ಅವ್ರು ಹೇಳ್ತಾರೆ ಕೋವಿಡ್ ನಿಯಮಾವಳಿ, ಓಕೆ ನಾವು ಮಾಡ್ತೇವೆ. ಕೊನೆಗೆ 10 ಜನಕ್ಕಂತ ಆಯಿತು. ನಾನು ಹೇಳ್ತೇನೆ ನಿಮಗೆ, ಮೊನ್ನೆ ನಡೆದ ವಿದ್ಯಮಾನವನ್ನು ಹೇಳ್ತೇನೆ. 10 ಜನಕ್ಕಂತ ಇದ್ರು. ಕೊನೆಗೆ ಒತ್ತಾಯ ಮಾಡಿ ಗಲಾಟೆಯಾಗಿ 10 ಜನಕ್ಕೆ ಒಪ್ಪಿದ್ರು. 2-3 ಜನ ಗುರಿಕಾರರು, 3 ಜನ ಪರಿಚಾರಕ ವರ್ಗದವರು, ಭಟ್ರು, ಇದಾಯಿತು ಎಲ್ಲ ಆಗಿ ಕೊನೆಗೆ ಇನ್ನೊಂದು ಕಂಡೀಷನ್ನೇ ಬಂದರು, ನನಗೆ ಭಟ್ರು ಕಾರಂತರೇ ಆಗಬೇಕು ಅಂತ. ಅಲ್ಲಿಗೆ ಗೊಂದಲ ಬಂತು. ಗೊಂದಲ ಬಂದಾಗ ನಾವು ಇವರನ್ನು ಕರೆದು, ಇವರು ರಾತ್ರಿ ಬಂದರು 8:30 ಗಂಟೆಗೆ ಬಂದು ಹೇಳು ಮುತ್ತನ್ನ ಹಂಚೆಂಚು ನಮ್ಮ ಒಂಜಿ ಮಲ್ತೊಂದು ಪೋಯಿ ಮುತ್ತನ್ನ ಬೊಕ್ಕ ಎಂಚಿನ ಉಂಡು ಬೊಕ್ಕ ತೂಕ ಬಂದು ಕಾರಂತರ ಅಪ್ಪನ ಎಂಗ್ಲದಾರ ತಪ್ಪಿಚ್ಚಿ ಆಂಡ ನಮ್ಮ ತಂತ್ರಿನ ಒಂಜಿ ಪರ್ಮಿಷನ್ ಕೇಳೋಡು. ತಂತ್ರಿದಾರರ ಪರ್ಮಿಷನ್ ಬೇಕೇ ಬೇಕು. ಯಾಕಂದರೆ ಕ್ಷೇತ್ರಕ್ಕೆ ಕಾರಂತರ ಬರುವುದು ಯಾರ ಜನ? ತಂತ್ರಿದಾರರ ಜನ. ತಂತ್ರಿ ಕಳಿಸಿದ್ದು ಅಧಿಕೃತ ವ್ಯಕ್ತಿ, ನಮಗೆ ಅಧಿಕೃತ. ಆದ್ದರಿಂದ ಆಯಿತು. ನಾವು ಒಂದು ತಪ್ಪು ಮಾಡಿದ್ವಿ ಏನಂದರೆ, ಇವರು ಹೇಳಿದ್ರು ಇಜ್ಜು ಕಾರಂತರ ಕೂಡ ಪಿರಬಹುದು, ಅರಗೆ ಮನಸ್ಸು ಬೇಜಾರುಂಡು, ಫಸ್ಟ್ ನಿಖಿಲಾರು ಬರ್ಪೇರಜ್ಜಕ್ಕೆ ಇರಲಿಲ್ಲ. ರಾತ್ರಿ 9 ಗಂಟೆ ಕಾರಂತರ ಮನೆಗೆ ಹೋದ್ರು. ಕಾರಂತರ ಮನೆಗೆ ನಾವು ಅಲ್ಲಿ ಹೋಗುವಾಗ ಅಲ್ಲಿ ಯಾರೋ ಅವರೊಬ್ಬರು ರಿಲೇಷನ್ ಬಂದರು, ಹೆಂಗೆ ವ್ಯವಸ್ಥಾಪನಾ ಸಮಿತಿಗಳು ಮಾತ್ರ ಬರೋಡು, ಅಕ್ಕಲು ಪಂಡ ಮಾತ್ರ ನಿಖಿಲ್ ಪಂಡ ಬರ್ಪೂಜಿ ಬಂದರು. ಕೊನೆಗೆ 2 ಸದಸ್ಯರು ನಮ್ಮ ಜೊತೆ ಇದ್ದರು. ಅವರು ಒಳಗಡೆ ಹೋಗಿ ಮಾತಾಡಿ ಎಲ್ಲ ಆಯಿತು. ಕೊನೆಗೆ ಅವ್ರು ಕಂಡಿದ್ರು, ಅವ್ರು ಪೂಜೆ ಮಾತ್ರ ಮಲ್ಪುನಿ, ಅವ್ರು ಕೈ ಮುಗ್ಗರ ಬರೋ ಎಲ್ಲ ಬರ್ರೆ ಬಲ್ಲಿ ಆಯಿತು ಎಲ್ಲ ಆಗಿ. ಕೊನೆಗೆ ನಾವು ತಂತ್ರಿದಾರ ಒಂದು ವಿಷಯ ತೊಗೊಂಡು ಹೋದ್ರು. ತಂತ್ರಿದಾರಿಗೆ ನಾವು ಏನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋಗೋದು, ತಂತ್ರಿದಾರ ದಯವಿಟ್ಟು ಈ ಸಲ ಇವರಿಗೊಂದು ಪರ್ಮಿಷನ್ ಕೊಡಿ, ಒಂದು ಪೂಜೆ ಆಗಲಿ. ಮತ್ತೆ ಅವರ ಮಾತು ಕೇಳಿದ್ರೆ ನಮಗೆ ಚಪ್ಪಲಲ್ಲಿ ಹೊಡೆದಂಗೆ ಆಯಿತು. ಅವರು ಹೇಳ್ತಾರೆ ನಿಮಗೆ, ಅವರು ಹೇಳಿದ ಒಂದೇ ಮಾತು, ಅಲ್ಲಿ ಯಾರಿಗೆ ಅಧಿಕಾರ? ನನಗೆ ಅಲ್ಲ, ನಾನು ತಂತ್ರಿ ಕ್ಷೇತ್ರದ್ದು, ನಾಳೆ ಪೂಜೆಗೆ ನಾನು ಬರ್ತೇನೆ. ನಾವು ಏನು ಆನ್ಸರ್ ಕೊಡುವವರಿಗೆ? ಅಧಿಕಾರ ಇರೋದು ಅವ್ರು ಬರಲಿಕ್ಕೆ ಬೇಡ ಅಂತ ಆಗ್ತದ? ಅಲ್ಲಿ ಗೊಂದಲ ಆಯಿತು. ಅವ್ರು ಹೇಳಿದ್ರು ಕಾರಂತರಿಗೆ ನಾನು ಕೊಡೋದಿಲ್ಲ, ನಾನು ಬರ್ತೇನಲ್ಲ ಕ್ಷೇತ್ರ, ನಿಮಗೇನು ಬೇಕು? ನಾನು ಬಂದರೆ ನಿಮಗೆ ತೊಂದರೆ ಉಂಟಾ? ನಾವು ಊರವರು ಹೋಗಿ ನಮಗೆ ಮುಖಲ್ಲದಂತಾಗಿದೆ. ಅವರು ಬರಲಿಕ್ಕೆ ರೆಡಿ ಇದ್ದಾರೆ. ಇವರಿಗೆ ಈ ಕಡೆ ಫೋನ್ ಮಾಡಿದರೆ, ಅವ್ರು ಯಾರೋ ಮೆಂಬರ್ ಫೋನ್ ಮಾಡಿದರು, ನಿಕ್ಲಿಗೆ ಅಡೆ ಯಾರು ಬಂತೀನಿ. ಅಲ್ಲಿಗೆ ನಾವು ಆ ರಾತ್ರಿಗೆ ವಿಚಾರ ಬಿಟ್ಟು ನಾವು ಮುತ್ತಣ್ಣವ್ರಿಗೆ ಹೇಳಿದ್ರು, ಊರವ್ರಿಗೆ ಹೇಳಿದ್ರು, ನಾನು ಅವ್ನು ಸದ್ಯ ವ್ಯಾಪನ ಹತ್ತು ಮಾರೆ ಎಲ್ಲ ನಿಖಿಲ್ ಎಂಚ ಬೋಡ ಮುತ್ತಣ್ಣ ನಿಖಿಲ್ ವ್ಯವಸ್ಥೆ ಹತ್ತಿಂದ ಮಲ್ತೊಳ್ಳೆ ಇಜ್ಜಿನ ಕೈ ಮುಗಿದು ಬುಡ್ಕ ಅಂತೇಳಿ ವ್ಯವಸ್ಥೆ ಉದಾಯಿತು. ಅದರ ನಚ್ಚಿನ ಮುಂದುವರೆದ ಭಾಗ ಇವರು ಮುಂದುವರೆದುಕೊಂಡು ಹೋದ್ರು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ರು, ಪೂಜೆ ಮಾಡಿದ್ರು, ಎಲ್ಲ ಆಯಿತು. ನಾನು ಅದೇ ಹೇಳಿದೆ, ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ಬರಬೇಕು ನಾವು. ನಿಮ್ಮ ಹತ್ರ ಎಷ್ಟೋ ಇರ್ಬೋದು, ನನ್ನ ಹತ್ರನೂ ಇರ್ಬೋದು, ಆದರೆ ಕ್ಷೇತ್ರದ ಒಂದು ವಿಚಾರಕ್ಕೆ ಬಂದಾಗ, ಒಂದು ಸಾಮಾಜಿಕ ವಿಚಾರಗಳಿಗೆ ಬಂದಾಗ ನಾವು ಒಂದಾಗಿ ಹೋಗಲೇಬೇಕು. ಇದು ನಾನು ರಿಕ್ವೆಸ್ಟ್ ಮಾಡಿದೆ. ನಾವೀಗ ಅವರು ಬೇಡ ಅಂತ ಹೇಳೋದಿಲ್ಲ, ಈಗ ಇವರು ಬೇಡ ಅಂತ ಹೇಳಿದ್ರು ನಾವು ಬೇಡ ಅಂತ ಹೇಳೋದಿಲ್ಲ, ನಮಗೆ ಆಗ್ತದೆ ಎಲ್ಲ ಒಗ್ಗಟ್ಟು. ಈಗ ಅವರನ್ನು ಹೊರಗಡೆ ಇಟ್ಟು ಮತ್ತೆ ಅವರು ದೂರ ನಿಂತು ಮತ್ತೆ ಇನ್ನೊಂದು ತಂಡ ಆಗೋದು ಬೇಡ, ಎಲ್ಲ ಒಂದೇ ಟೀಮಾಗಿ ಹೋಗುವ, ಇದು ನಮ್ಮ ರಿಕ್ವೆಸ್ಟು. ನಾವು ಮಧ್ಯಮದವರೆಗೂ ಹೇಳೋದು ಅದೇ, ಇದನ್ನು ನೀವು ಮಾಡಿ, ಎಲ್ಲರೂ ಒಂದಾಗಿ ಹೋಗಂತ ನಿಮ್ಮ ಸೈಡಿಂದ ಒಂದು ಪ್ರೆಷರ್ ಹಾಕಿ, ಅವರಿಗಂತಲ್ಲ, ಇಡೀ ಗ್ರಾಮಸ್ಥರಿಗೆ ಸಂಬಂಧಪಟ್ಟ ಎಲ್ಲರಿಗೆ
ಮಾಡ್ಬೋದು. ನಾನು ಹೇಳಿದ್ದಕ್ಕೆ ನನಗೆ ನಾನು ಅದನ್ನೆಲ್ಲ ಹೇಳಬಾರ್ದು ಕೆಲವು ವಿಷಯಗಳನ್ನು, ಅದು ಬಿಟ್ಟುಬಿಡಿ. ಅದೆಲ್ಲ ಹೋದರೆ ತುಂಬ ಉಂಟು. ನಾನು ಅದೇ ದಿನ ರಿಕ್ವೆಸ್ಟ್ ಮಾಡಿದ್ದೇನೆ, ಒಂದು 100 ಜನ ಇದ್ದರು, 100 ಜನ ಎದುರಲ್ಲೇ ಹೇಳಿದ್ದೇನೆ. ನಾನು ಹೇಳಿ ಸಮನ್ವಯ ಸಮಿತಿ ಮಾಡಿ ಇದು ಎಲ್ಲ ಸರಿ ಆಗ್ತದೆ. ಯಾವುದೇ ನಿರ್ಧಾರಗಳನ್ನು ಒಂದು ಸಮನ್ವಯ ಸಮಿತಿ ತಗೊಳ್ಳಿ, ಅಲ್ಲಿ ಎಲ್ಲರೂ ಇರ್ತಾರೆ. ಜಾತ್ರೆ ಹೇಗೆ ಆಗಬೇಕು ಅವ್ರಿಗೆ 4 ಜನ ಗುರಿಕಾರಿಗೆ ಗೊತ್ತುಂಟು, ಪರಿಚಾರಕರು ಏನು ಮಾಡಬೇಕು ಅವರು ಇರ್ತಾರೆ. ಈಗ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಾವು ಅದಕ್ಕೆ ಮೊನ್ನೆ ಅದೇ ಮಾಡಿದ್ದು, ನಾವು ಹೇಳಿದ್ದು ಇವತ್ತು 2 ದಿನ, ಯಾಕಂದರೆ ಮರುದಿನ ಪೂಜೆ ಆಗಬೇಕು, ಅಲ್ಲಿ ಗೊಂದಲ ಬಂದರೆ ಆಗೋದಿಲ್ಲ. ಅದಕ್ಕೆ ನಾವು ಹೇಳಿದ್ದೇವೆ. ಅವು ಗೊತ್ತಿಲ್ಲ ತಗಲಿಗೆ ಇನ್ನೊಂದು ಕಾರ್ಯಕ್ರಮ ಆಗಬೇಕು, ಪತ್ತನಾಜಿಗೆ ಇಲ್ಲಿ ಆಡುವ ಕಡಿಯುವಂಥ ಕ್ರಮ, ಅದಕ್ಕೂ ಕೋವಿಡ್ ನಿಯಮಾವಳಿ ಅಂತ ಹೇಳ್ಬಿಟ್ಟು ಕೀ ಯಾವಾಗಲೂ ದೈವಸ್ಥಾನದ್ದು ಭಂಡಾರ ಮನೆ ಕೀ ಇರೋದು ನಮ್ಮ ಅರ್ಚಕರ್ತ. ಯಾಕಂದರೆ ಅವರು ಅವರಿಗೆ ಬೇಕಾದ ಟೈಮಲ್ಲಿ ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ. ಇದ್ರ ಕೀಯನ್ನು ಮೊನ್ನೆ ಇವರ ಕೈಯಿಂದ ತಗೊಂಡು ಹೋಗಿದ್ದಾರೆ ಅವರು. ಪತ್ತನಾಜಿ ಆಗಲಿಲ್ಲ, ಪತ್ತನಾದ ಯಾವ ಕಾರ್ಯಕ್ರಮಗಳು ಆಗಲಿಲ್ಲ. ನಾವು ಹೊರಗಡೆಯಿಂದ ಕೈ ಮುಟ್ಟಿ ಹೋದು. ನೋಡಿ ಎಲ್ಲ 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 ಇದ್ದಾರೆ ಅವರು. ಯಾರು ಸರ್, ನಾನು ಹೇಳ್ತೀನಲ್ಲ ಸರ್, ಯಾರು ಒಂದು ವ್ಯವಸ್ಥೆಯನ್ನು ಅವರಿಗೆ ಬಂದಿರುವಂಥ ಹಿರಿಯರಿಂದ ಬಂದಂಥ ಒಂದು ಅವರಿಗೆ ಏನೊಂದು ಚಾಕರಿ ವರ್ಗಕ್ಕೆ ಅವರ ಒಂದು ಸೇವೆ ಏನಿದೆ ಅದು ಸೇವೆ. ಅಲ್ಲಿ ನಾವು ಏನು ಅವ್ರಿಗೆ ಕೊಡೋದು ಅದೊಂದು ಸಂಭಾವನೆ, ಅದು ಅವರಿಗೆ ಸಂಬಳ ಅಲ್ಲ. ಅದ್ರ ಬಗ್ಗೆ ಇವರು ಚಾಕರಿ ವರ್ಗದ ಇವರು ಹೇಳ್ತಾರೆ ಅವ್ರ ಕ್ರಮ ಹೇಗೆ ಅಂತ ಒಂಥರ ಕಟ್ಟು ಎಂಕಿ ಎಂಚಪೋಡು ಈ ಕಟ್ಟು ಒಂದು ಎಂಕು ಗೊತ್ತಿಜಿ ಎನ್ನ ಹಿರಿಯ ಎಂಕ ಕಲ್ಪಾಯಿ ನೆಟಿಯಾಣ ಬರ್ತದೆ ದೈವದ ಎದುರು ಉಂತುನಿ ಎನ್ನ ಚಾಕರಿ ಇಂಚ ಒಂದು ಮನ್ಪುನಾಚಿನ ವಿಶೇಷ. ಎಂಕ್ಲೆಗೆ 3-4 ಚಾಕರಿ ಉಂಟ. ಬಂಟನ ಮುಗ ತುಂಬೋಡು ಅಯ್ಯನ್ ತುಂಬುಣೇನೆ ತುಂಬೋಡು ಹೊರತಿ ಏರೆಗಳ ತುಂಬೇರ ಅಪ್ಪುಜಿ ಎಂಕಲ್ನ ಇಲ್ಲ ಪುರಾತನ ಎಂಕಲ್ ಹಿರಿಯಕ್ಕಲ್ ಪಂತನ ಅಯ್ಯನ ಎಂಕಲಿತ್ತೆ ಯಾನು ಕಿರಿಯ ವ್ಯಕ್ತಿ ಅಲ್ಪಪ್ಪಣೆ ಇದೇ ಏನು ಬಂತೊಂದುಲ್ಲೆ ಬಂಟನ ಪಾತ್ರಿ ಎಂಕಲ್ನ ಅವು ಎಂಚ ಪನ್ನನ ಎಂಕಲ್ನ ಇರ್ದು ಕೈಯೇ ಇರ್ದು ಕೊರ್ಪುನಿ ಎಂಕಲ್ ಬಂಟನ ಪಾತ್ರಿ ದರ್ತದ ಬರ್ಪುನಿ ಅತ್ತು ಪಿಲ್ಚಾಮುಂಡಿನ ಬೊಕ್ಕ ವೈದ್ಯನಾಥನ ದರ್ತದ ಬರ್ಪುನಿ ಬಂಟನ ಪಾತ್ರೆ ಎಂಕಲ್ ಕೈಯೇ ಇರ್ದು ಕೊಡೋಡು ಎಂಕಲ ಕುಟುಂಬದ್ದು ಆ ಕುಟುಂಬದ್ದು ಕೊರೋಡುವನ್ನು ಆಯ್ತ ಬೇನೆ ಮಂಗ ಏತುಂಡು ಬಂದು ಗೊತ್ತಾವು ಎಂಕಲಿಗೆ ಅವು ರಡ್ನೆ ಜೀಟಿಗೆ ಪತ್ತು ನೋವು ಎಂಕಲ್ ಪತ್ತು ನಾವು ಮೂಲು ಒವ್ವೇ ಅವಡನ್ನು ಕೊಡಿ ಪಾಡೋಡು ಬಂದಾನ ಆ ಕುಂಟು ಸನ ಎಂಕಲೇ ಪಾಡೋಡು ಅಯ್ಯನ ಬುಕ್ಕೊಡಿ ಪಾಡ್ಯಾರ ಎಂಕೈತ ಆತಮಲ್ಲ ಅನುಭವಿಸಿನಲ್ಲಿ ಯಾನೇ ಅನ್ಬೋದು ಎನ್ನ ಹಿರಿಯಾಡಕ್ಕೆ ಅಂತ ಪಾಡೋಡತ್ತೇನೆ ಎನ್ನ ಹಿರಿಯ ಆಯನ ಹಿರಿಯಾಡನಕ್ಕೆ ಎಂದತ್ತೆ ಮಂತೊಂದು ಬತ್ತನಿ ಇಂದು ಎಂಕ್ಲೆ ಪಾರಂಪರಿಕವಾದ ಎಂಕ್ಲೆ ಮುಲ್ಪ ಬೂಕುಡು ಬರೆತಿಜೆ ಎಂಚಪ್ಪನ ಈ ಹಿಂದೆತ್ತ ಚಾಕರಿದೆ ಆಂಡನ ತುಂಬುದ ಹಿರಿಯಕ್ಕಳನ್ನ ಕಟ್ಟಿಡು ಬತ್ತನಂತೇನೆ ಹಿರಿಯಕ್ಕಳು ಗ್ರಾಮದಕ್ಕಳು ಪೂರ ಸೇರಿದು ಆ ಮನೆತನದಕ್ಕಳಿಗೆ ಒರಿಯಾಗ ಒಂದೊಂದು ಚಾಕರಿ ಈತ ಎಂಕ್ಲೆ ಪಲ್ಲೆಂಕಿ ತುಂಬುನು ಆ ಪಲ್ಲೆಂಕಿ ತುಂಬುನು ಅಕ್ಲೇ ತುಂಬೋಡತ್ತೆ ಐನ್ ಎಂಕ್ಲೆ ತುಂಬೇರಾಪಡ ಇಚ್ಚಿ ಎಂಕಲ್ ಮನ್ಪುನೇನು ಅಕ್ಲೇ ಮನ್ಪೇರಾಪಡ ಇಚ್ಚಿ ವೈದ್ಯನಾಥ ದೇವಸ್ಥಾನ ಉಂಟಲ್ಪ ಎಂಕಲ್ನ ಐತೊಲೆ ಎಂಕ್ಲೆಗೆ ಏರೆಗಾಲ ಪೋಯಾರಪ್ಪುಂಡ ಅಕ್ಕಲನೇ ನೋಡು ಅವು ಆ ಕಟ್ಟುಪಾಡೇ ಪೋಂದು ಬೈದನವನ್ನ ಎಂಕಲ್ ದಾಲ ಪೊಸತ್ತಿ ಎಂಕ್ಲೆಗೆ ಹಕ್ಕು ಕೊಡಲೇ ಎಂಕಲ್ನೇನು ಮಂತೊಂದು ಬರ್ತದೆ ಹಿರಿಯ ಅಕ್ಕಲ್ ನಡಪಾದು ಪನ್ನೀರು ಎಂಕಲ ಹಿರಿಯ ಎನ್ನ ಹಿರಿಯ ಎಂಡ ಬನ್ನಿ ಈ ಇಂಚಪೋದು ಉಂತೋಡು ದೈವದ ಬರೀಟು ಈ ಬರೀಟು ಬೋದು ಉಂತೋಡು ದಿಕ್ಕು ಉಂತುನ ಕ್ರಮ ಎಂಕಲ್ನೇಟು ಪೂ ಎಂಕ್ಲೆಗೆ ಒಂದು ವರ್ಷೋಡು ಎಂಕ್ಲೆಗೆ ಮಾರಿಮಲ್ಲ ಸೇವೆ ಕೊರಿಯಾರು ಉಂಟು ಎಂಕ್ಲೆಗೆ ಎಂಕಲ ಇಲ್ಲಾರ್ದು ಕೊರ್ಪುನಿ ಒಂಜಿ ಮಣ್ಣು ಎಣ್ಣೆ ಕೊರಿಯಾರು ಉಂಟು ಎಂಕ್ಲೆಗೆ ದೆಕ್ ಜೀಟಿಯದಾಗ ಸಂಬಳ ಹೊರ್ಬೋದು ಎಂಕಲ್ ದಾಲ ಬೇರೆ ಈತ ದುಂಬದ ಅಧ್ಯಕ್ಷರು ಪಣದಿತ್ತೇರು ಈತು ಭೂಮಿ ಎಂಕ್ಲೆಗೆ ದಾಲ ದೈವದ ಭೂಮಿ ಕೊಡ್ತಿದ್ದೀರಿ ಎಲ್ಲ ಎಂಕಲ್ ಇಲ್ಲದೆ ಇಡೀ ಅಕ್ಕಲು ಮಂತೊಂದು ಬರ್ತನ ಕಟ್ಟಡಿ ಎಂಕಲ್ ಮಂತೊಂದಿಲ್ಲ ದಯಬನ್ನಿ ಎಂಕಲ ಕೈಕಾರ ಸುಖದಿ ಕೊಡು ಬಂದು ಮನ್ಪನ ಭಾವನೆ ಇಡು ಹೊರತು ಎಂಕಲ್ ಮೂಲದಲ್ಲ ಎದುರು ಉಂಟುದು ಮಲ್ಲ ಜನ ಅವಡು ಬಂದತ್ತ ದೈವದ ಎದುರು ಏರ್ಲಿಜ್ಜಿರು ಆಯನ ಎಂಕ್ಲೆ ಹಿರಿಯ ಪೂರೆಲ್ಲ ಆ ಕಟ್ಟಡಿ ಎಂಕಲ್ ನಡತ್ತೊಂದಿಲ್ಲ ಮುಲ್ಪದ ಪೂರ ಚಾಕ್ರಿ ವರ್ಗದಕ್ಕಲಿ ಏರು ದಟ್ ಒರಿಲ ಎಂಕು ಸಂಬಳದ ಮಿತ್ತ ಆಸೆ ಇಡು ಬಂದು ಕೊರ್ಪುನಂಚಿನ ದೇವಸ್ಥಾನ ನಡೆದು ಕೊರ್ಪುನಂಚಿನ ಹೆಂಚಿನೊಂಡ ಹಿಂದೆ ತೊಂದಿರು ಎಂಕ್ಲೆಗೆ ಹೆಚ್ಚ ಕೊರಲ ಎಂಕ್ಲೆಗೆ ಕಡಿಮೆ ಕೊರಲ ಬಂದು ಏರ್ಲ ಇತ್ತ ನೀವು ಪಂತಿಜೇರಿ ಆಂಡ ನಮ್ಮ ಬೇರೆ ಕೃಷ್ಣ ಶೆಟ್ಟರು ಬತ್ತ ರೇಟ್ ಇದೆ ಚಾಕರಿದೇ ಮೂಲಿಜ್ಜೆ 350 ರೂಪಾಯಿಗೆಲ್ಲ ತಿಕ್ಕುವೆಂದು ಆಪಾದನೆ ಮಂತೇವು ಅಂಚ ಬಂದು ಇತರ 350 ರೂಪಾಯಿ ತಿಕ್ಕುನ ಚಾಕರಿದೇ ಬತ್ತದ ಮಂತರ ಆಪಣೆಲ್ಲ ಈ ಕಟ್ಟು ನಮ್ಮ ಹಿರಿಯಕ್ಕನ ಕಟ್ಟು ಓಡಿಬೋದು ಆರು ಪನ್ನಾಗ ಕಟ್ಟು ಬೊರ್ಚಿ ಅವು ಕಟ್ಟದಾಲ ಎಂಕಲ ವ್ಯವಸ್ಥಾಪನಾ ಸಮಿತಿಯೇ ಸುಪ್ರೀಂ ಇತ್ತೆ ಬೇರೆ ರಾಜೇಶ್ ರೈಕುಲು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಿತ್ತೇರು ಎಂಕಲ್ ಅಲ್ಪ ಮೂರು ಒಂಜಿ ಗುರ್ಕಾರ ಚಾಕ್ರಿ ವರ್ಗೋಡು ಏರಾಡ ಚಕ್ರ ಚೂ ಪಾತೆ ಇರ್ತದ ಹತ್ತು ಮುಲ್ಪ ವ್ಯವಸ್ಥೆ ಹೋಗಲ್ಲ ಮಣ್ಪಂದ ಒರಿತದ ಆ ಟೈಮು ಆತ ಪೊರ್ಲೋಡು ಪೂ ಇಡೀ ಕ್ಷೇತ್ರದ ಕ್ಲೀನ್ ಒಟ್ಟಿಗೆ ತಂದು ಕೊಡುತ್ತೇವೆ ಇದು ಎಂಕ್ಲೆಗಿತ್ತನ ಎಂಕ್ಲ ಹಿರಿಯಗಳ ಕಲ್ಪನೆ ಶಿಸ್ತುಡು ಎಂಕಲ್ ಬೋಡು ಎಂಕ್ಲೆಗಿತ್ತ ಪವರ್ ಉಂಡು ಬಂದು ಹೊರನ್ನೇ ಬತ್ತು ತೋರಿಸ್ಪಾಟ್ರೆ ಹೋಗಲ್ಲ ಪೂಜೆ ಅವು ಆರೆಗೆ ಬಿಡ್ದು ಹೋಗ್ತ ನಾವು ಆರು ಎಂಚಿನ ಪಣದು ಬೋಪೇರು
ಅವು ದೈವಜ್ಜಿ ಅಲ್ಪ ಮುನ್ನೂತ್ತ ಚಾಕಿಡ್ದೇನ ಅವು ಏ ರೀತಿಯಲ್ಲಿ ಯಾರು ಪತ್ತನಲ್ಲ ಅಪ್ಪುಡು ಐಕೈಕೊಂದು ಒಂದು ಆ ಜಾತಿಗೆ ಐಟ್ ನಮ್ಮ ತುಂಬ ಹಿರಿಯಗಳು ಮಾತ್ರ ಕಟ್ಟಡ ನಮಗೆ ಪೋಪುಳವು ಯಾನು ಕೊಡಿಪಾಡಿನ ಕುಂಟು ಯಾನು ಪಡೆದ ಆಡ್ಪಾಡ್ಯಾರ ಅಪ್ಪಳ ಸ್ವಾಮಿ ಐನಾರು ಒಯ್ಲ ಹಾರಿಗೆ ನಂಬಿಕೆ ಇಜ್ಜಿ ದೈವದ ಮಿತ್ತೆ ನಂಬಿಕೆ ಇತ್ತು ನನ್ನ ಈ ಪ್ರಶ್ನೆಯಲ್ಲೇನು ಈತ ದೂರಗೂ ಬರೋಡಿ ಊರು ರೀತಿ ಈ ಊರು ಹಿರಿಯಕ್ಕಳು ಉಳ್ಳೇರು ಎಂಕಲತ್ತಪ್ಪ ಎಂಕಲ ಹಿರಿಯಕ್ಕಳು ಉಳ್ಳೇರು 10 ಜನ ಹಿರಿಯಕ್ಕಳೇನು ಕುಲ್ಲಾದಿಂದೆ ಅಕ್ಲೆದಳ ತಪ್ಪು ನಡಪು ಎಂಚಿ ನನ್ನ ಪಲ್ಲೆ ಹತ್ತಿರ ನಿಂದೇನಿಕಲ್ ಸರಿ ಮಂತೊಂದು ಪೋಯಿ ನಮ್ಮ ಒಟ್ಟಿಗೆ ಬಂದು ಒಂಜಿ ಪಾತ್ರೆ ಬರೆಯರ ಬಲ್ಲಿ ಆಪಾದನೆ ಮಂತೊಂದು ಏತರ ಬೋಲಿ ಆಪಾದನೆ ಮಂತೊಂದು ಪೋನೇ ಏತು ಎಂಕಲು ಸಾಧಾರಣ 2011 ಇರ್ದ ಬಕ್ಕ ಆಪಾದನೆ ಅವನುಂಟು ಕೃಷ್ಣ ಶೆಟ್ಟರ್ನ ಒಟ್ಟಿಗೆ ದುಂಬು ಒಂಜಿ ಆಪಾದನೆ ಯಾರು ಎಂಕ್ಲಿಗೆ ಬತ್ತದ ಪನಿಯರು ಇಂಚೆಂಚ ಗಣೇಶ್ ಭಟ್ರ ನಕ್ಕಲು ಪೂರ ಕಾಸದ ಲಪಡೊಂಡು ಯಾನ್ಲ ಸೈನ್ ಮಾಡಿದ ಐಕು ಕೊಡ್ತೆ ಕೃಷ್ಣ ಶೆಟ್ಟರ್ನೊಟ್ಟಿಗೆ ಅಪ್ಪಾಗ ಕೃಷ್ಣ ಶೆಟ್ಟರ್ನೊಟ್ಟಿಗೆ ಯಾನೇ ಇರ್ತೀನಿ ಒಟ್ಟಿಗೆ ಆಂಡನ ಯಾಪ ಕೋರ್ಟು ದೈವದೇವರನ್ನ ಎದುರು ಅಕ್ಕಲು ಒಂದು ಎಂಚಿನ ಬತ್ತದ ಅಕ್ಕಲು ದೈವದ ಪನಿಯರು ಕೋರ್ಟು ಮಾನ್ಯತೆ ಐದು ಮುಖ್ಯ ಯಾನೈತೆ ಪಿರೋಡು ಹೊರಟ ಹೋಗ್ನೆ ಕಟ್ತಾ ಇದ್ದನು ಅಪ್ಪ ನಮ್ಮ ಹೊರಟ ಪೋಡುವಂದನ್ನು ಅದ್ರ ಮಿತ್ತು ಕೋಪಡೆ ಹೋಗು ನಮ್ಮ ಅದೇ ಅದು ಎಂದನೇ ಬಂತೇಳಿ ಎಂಚಿನ ಬಂದ 350 ಜನ ತಿಕ್ಕೊಂಡ ಈ ದಾಳ ಮಂಡ್ಯ ಜನ ಯಾವ ಮಾಡ್ಕೋ ಇನ್ನು 350 ತಿಕ್ಕೊಂಡ ಜನಕ್ಕಲ್ಲ ಮುಕ್ಳು ಬರ್ತೀನಿ ಇದು ಪೂರ ದುಂಬುರ್ದಿಂಚಿ ಹಿರಿಯಕ್ಕಳು ಅಕ್ಕಲೆಕ್ಕಲಿಗೆ ಮಂತದಿತ್ತು ಕಟ್ಟ ಹಾಕಲ್ಲ ಹಿರಿಯಕ್ಕಳು ಆ ಕಟ್ಟನೆ ಎಂಕಲ್ ಮಂತೊಂದಿಲ್ಲ ಓಕೆ ಎಂಕ್ಲೆಗೆ ಮೂಲ ದಾಳ ಅಂದೇತ ಮಿತ್ತಿಡಿ ಎಂಕ್ಲೆಗೆ ಜೊತೆ ಹಕ್ಕನಿ ಎಂಕಲ್ ಸಾಧ್ಯ ಸೇರೆ ತೂಪು ಜನ ಎಂಕಲ್ ಮಾತೇರಲ್ಲ ಈ ಊರ್ದಕ್ಕಳಿಗೆ ನಮ್ಮ ಊರ್ದಕ್ಕಳು ಮುಲ್ಪ ಬರ್ಪುಣ ಇತ್ತೆ ಪರ ಊರ್ದ ಭಕ್ತಿಯರು ಮಸ್ತು ಲೇರು ಹಾಂಡನ ಮುಲ್ಪದ ಹೂವಲ್ಲ ಒಂಜಿ ಕೈತಲ್ದ ಬಣ್ಣ ನಮ್ಮ ಊರ್ದಕ್ಕಳು ರಪ್ಪ ಬರುತ್ತೆ ಸೇರೋಡು ಹಾಪು ಅಂತ ಇದು ಎಂಕಲ ಇತ್ತೇನು ಮಂತೊಂದಿಲ್ಲ ಎಂಕಲ್ದಾಲ ಕೃಷ್ಣ ಶೆಟ್ಟಿ ಎಂಕಲ ಅಧ್ಯಕ್ಷರಾಪನು ಎಂಕ್ಲೆಗೆ ದಾಲ ಬೇಜಾರು ಹೆಚ್ಚು ಆರೋಗ್ಯ ಎಂಕಲ ಮಿತ್ತು ಮನಸ್ಸು ಬೇಜಾರು ಐನಾರು ಹಿಂದೆ ಈ ರೀತಿಯಲ್ಲಿ ಪೂರೈಗಳು ಬಂತೇವೆ ಈಗ ಎಂಕಲ ಎಂಚಿನ ಹೋಗ್ತಾರೆ ಬರ್ಪುನಿ ಒಕ್ಕ ಮೂಲ ಗಡಿಗಡಿಯಲ್ಲಿ ಎತ್ತದ 6 ಅಂಚೆನೆ ಎಂಕ್ಲೆ ಪ್ರತಿಗೋಷ್ಠಿ ಅಂತಾರೆ ಎಂಕ್ಲೆ ಸಾಕು ಅವನ್ನ ಎಂಕ್ಲೆಗೆ ಪಣ್ಣನ ಎಂಕಲ ಕ್ಷೇತ್ರದ ಎಂಚಿನಲ್ಲ ಎತ್ತದ ಹೊರ ಒಂಜಿ ಪನ್ಪುಣವು ನಾನು ಆ ದೈವಲ ಎಂಚೊಂಡು ಆ ಸತ್ಯಲ್ಲ ಎತ್ತುವನು ಎಂಕ್ಲೆಗೆ ದಾಳ ಪನಿಯರಿ ಎಂಕ್ಲಿನ ಆರು ಹಂಚ ಮಂಟ್ಲೆ ಎಂಚ ಆ ಮಾತೇನೇ ಎಡ್ಡೆಗಿಲ್ಲ ಎತ್ತೋನಿಯರ್ನಲ್ಲಿ ಎಂಕಲ್ ಪೂರ್ಣ ಸಹಕಾರ ಎಂಕಲ್ ಕೊಡ್ತಾವೆ. ಮೋಹನ್ ರಾಜ್ ಬಂದು ಇಲ್ಲಿ ಕೂತ್ಕೊಂಡದ್ದು ಒಂದು ಪಕ್ಷದ ನಾಯಕನಾಗಿ ಬಂದು ಕೂತ್ಕೊಂಡು ಅಲ್ಲ, ಆಗ ಒಂದು ರಾಜ್ಯಸಭೆ ಉಲ್ಲೇಖ ಮಾಡಿದರು ರಂಜದ ಕಟ್ಟೆಯಿಂದ ಹೊರಗಡೆ ಏನಿದ್ರು ಅಂತ. ಆದರೆ ರಂಜದ ಕಟ್ಟೆ ಹೊರಗಡೆ ಅಂತ ಹೇಳಿದೆ. ಹಾಗೆ ರಾಜಕೀಯ ವ್ಯಕ್ತಿಯಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡದಲ್ಲ, ಆದರೂ ನೀವು ಪ್ರಶ್ನೆಗೆ ಉತ್ತರ ನಾನು ಕೊಡ್ತೇನೆ. ನಾನು ಈ ಗ್ರಾಮಸ್ಥನಾಗಿ ವೈದ್ಯನಾಥ ದೇವಸ್ಥಾನದ ಸಂದುವಾರದ ಮನೆತನದವನಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ನಾನು 2004 ಅದರ ಮೊದಲು ಕೋಟೆಗ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮಾಡಿದ್ದು ನಮ್ಮ ಪಕ್ಷನೇ. 2004 ಸಂಘ ಪರಿವಾರದ ಕಾರ್ಯಕರ್ತರ ನಡುವೆ ಜಾತಿ ವೈಷಮ್ಯವನ್ನು ಹುಟ್ಟಿಸಿದ ವ್ಯಕ್ತಿ ಅಂದರೆ ಅದೇ ನೀವು ಹೇಳಿದಂಥ ವ್ಯಕ್ತಿ ಕೃಷ್ಣಶ್ರೀ ತಾಮರವರೇ ಪ್ರಥಮವಾಗಿ. ಆ ಬಳಿಕ ನಮ್ಮ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿಯವರನ್ನು ಮನವೊಲಿಸಿ ಜನತಾ ದಳಕ್ಕೆ ಕರ್ಕೊಂಡು ಹೋದವರೇ ನೀವು ಹೇಳಿದಂಥ ಕೃಷ್ಣಶ್ರೀ ತಾಮರವರು. ಆ ನಂತರ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ವಿರುದ್ಧ 11 ವಾರ್ಡ್ಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ BJPಯನ್ನು ಸೋಲಿಸಬೇಕು ಅನ್ನೋಂಥ ಕೆಲಸ ಮಾಡಿದವರೇ ನಮ್ಮ ಕೃಷ್ಣಶ್ರೀ ತಾಮವರು. ಆ ಬಳಿಕ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಬೆಂಬಲವನ್ನು ಪಡ್ಕೊಂಡು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದ ವ್ಯಕ್ತಿ ಕೂಡ ಕೃಷ್ಣಶ್ರೀ ತಾಮರವರು. ಅಂಥ ವ್ಯಕ್ತಿಯನ್ನು ಆ ಸಂದರ್ಭದಲ್ಲಿ ಅಷ್ಟು ಎಲ್ಲ ಪಕ್ಷಕ್ಕೆ ತೊಂದರೆ ಮಾಡಿದರೂ ಕೂಡ ನಾವು ಅವರನ್ನು ಪಕ್ಷದಲ್ಲಿ ಈಗಲೂ ಇರಿಸ್ಕೊಂಡಿದ್ದೇವೆ. ಪಕ್ಷದಲ್ಲಿ ಅಂದರೆ ಪರಿವಾರದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಒಂದು ವ್ಯಕ್ತಿ ತಪ್ಪು ಮಾಡಿದರೂ ಕೂಡ ಅವನು ಕ್ಷಮೆಯನ್ನು ಕೊಟ್ಟಿದ್ದೇವೆ. ಆದರೆ ಇದು ಮಿತಿ ಮೀರಿದಾಗ ನಾವು ಇದನ್ನು ಮಾತಾಡಬೇಕಾಗ್ತದೆ. ಒಂದು ವಿಷಯ ನೀವು ಹೇಳಿದರೆ ಹೇಗೆ ಅವರನ್ನು ಆಯ್ಕೆ ಮಾಡಿದಿರಿ ಎಂದು ಪ್ರಶ್ನೆ ಹಾಕಿದ್ದೀರಿ. ಈ ವಿಚಾರವನ್ನು ಧಾರ್ಮಿಕ ಪರಿಷತ್ತಿನ ಅವರಿಗೆ ನಾವು ತಿಳಿಸಿದ್ದೇವೆ, ಲಿಖಿತವಾಗಿ ತಿಳಿಸಿದ್ದೇವೆ. ಇಂಥ ವ್ಯಕ್ತಿಯನ್ನು ಮಾಡುವಾಗ ಆಲೋಚನೆ ಮಾಡಿಕೊಳ್ಳಿ, ಈ ಕ್ಷೇತ್ರಕ್ಕೆ ಅವರು ಬೇಡ, ಅವರು ಬೇರೆ ಯಾವ ಕ್ಷೇತ್ರದಲ್ಲಿ ಕೂಡ ಇರಲಿ. ಹಾಗೆ ನಮ್ಮ ಪರಿವಾರದ ಪ್ರಮುಖರಲ್ಲಿ ಕೂಡ ನಾನು ಭಿನ್ನವಿಸಿದ್ದೇನೆ, ಆ ಒಂದು ಕ್ಷೇತ್ರಕ್ಕೆ ಬೇಡ, ಬೇರೆ ಎಲ್ಲಿಗೆ ಹೋದರೆ ಅವರಿಗೆ ನಾನು ಬೆಂಬಲ ಕೊಡ್ತೇನೆ ಅಂತ. ಯಾವ ಕ್ಷೇತ್ರದಲ್ಲಿ ಕೊಂಡೋಗಿ ಅವರನ್ನು ಯಾವ ರಾಜಕೀಯ ಕ್ಷೇತ್ರದಲ್ಲಿ ನಿಲ್ಲಿಸಿದ್ರು ನಾನು ಅವರ ಪರವಾಗಿ ನಾನು ನಿಲ್ತೇನೆ. ಆದರೆ ಈ ಧಾರ್ಮಿಕ ಕ್ಷೇತ್ರಕ್ಕೆ ಅವರು ಬೇಡ ಅಂದರೆ ಅವರ ಬಗ್ಗೆ ನಮಗೆ ಗೊತ್ತಿತ್ತು ಮೊದಲೇ. ಅವರು ಆ್ಯಕ್ಚುಲಿ ಈ ದೈವದ ಬಗ್ಗೆ ಅವರಿಗೆ ಸ್ವಲ್ಪ ಆದರೂ ಭಕ್ತಿ ಇರ್ತಿದ್ದರೆ ಇವರು ಈ ರೀತಿಯ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು. ಸಪೋಸ್ ನಾನು ಹೇಳ್ತೇನೆ, ಇವತ್ತು ಮುತ್ತಣ್ಣ ಶೆಟ್ಟಿ ಆಗಲಿ ಬೇರೆಯವರಿಗೆ ವೈಷಮ್ಯ ಇದ್ದರೆ ಅದನ್ನು ಏನಿದ್ರು ಬೇರೆ ಎಲ್ಲಿ ಹೋಗೋದ್ರೂ ಇಟ್ಕೊಳ್ಳಿ, ಅವರಲ್ಲಿ ಅವರವರು ಮಾತಾಡಿಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಈ ಕ್ಷೇತ್ರಕ್ಕೆ ಬರುವಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಅಲ್ಲಿ ಎಷ್ಟು ಇದರ ಭಕ್ತರು ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅವರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಮಾಡುವ ಕೆಲಸವನ್ನು ಇವತ್ತು ಪ್ರಸ್ತುತ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಮತ್ತೊಂದು ಅವರ ಇತಿಹಾಸ ನಿಮಗೆ ಹೇಳ್ತೇನೆ. ನಿಮಗೆ ಸಾರ್ವಜನಿಕ ಗಣೇಶೋತ್ಸವ ನಿಮಗೆ ಗೊತ್ತು, ಎಷ್ಟು ವರ್ಷದಿಂದ ಸಾರ್ವಜನಿಕ ಗಣೇಶ ನಡೀತಾ ಇತ್ತು. ಅಂಥ ಒಂದು ಒಗ್ಗಟ್ಟಿನಿಂದ ನಡ್ಕೊಂಥ ಸಾರ್ವಜನಿಕ ಗಣೇಶೋತ್ಸವವನ್ನು ಕೂಡ
ಯಾವ ರೀತಿಯಲ್ಲಿ ಅದರ ಮೇಲೂ ಕೇಸು ಮಾಡಿದ್ದಾರೆ. ಕೇಸು ಮಾಡಿ ಆ ಗಣಪತಿಯ ಒಂದು ನಮ್ಮ ಆಶೀರ್ವಾದದಿಂದ ನಾವು ಅದರಿಂದ ಹೊರಗೆ ಬಂದಿದ್ದೇವೆ ಕ್ಲೀನ್ ಚಿಟ್ ಆಗಿ. ಅಲ್ಲಿ ಕೂಡ ಅದನ್ನು ಮಾಡಿ ಅಲ್ಲಿಂದ ಹೊರ ಬಂದರು. ಈಗ ಈ ಧಾರ್ಮಿಕ ಕ್ಷೇತ್ರ ಬರ್ತಾರೆ, ಪುನಃ ಬಂದು ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದೆ. ಯಾಕೆಂದರೆ ಕಟ್ಟುಪಾಡು ಎನ್ನುವಂಥದ್ದು ವೈದ್ಯರ ಯಾವ ದೇವಸ್ಥಾನದಲ್ಲಿ ಕಟ್ಟುಪಾಡು ಎನ್ನುವುದು ಯಾರಿಗೂ ಲಿಖಿತ ದಾಖಲೆ ಕೊಡಲಿಕ್ಕೆ ಆಗುವುದಿಲ್ಲ. ಆದರೂ ನಮ್ಮಲ್ಲಿ ದಾಖಲೆ ಇದೆ, ಖಂಡಿತ ಹೇಳ್ತೇನೆ. ಇವತ್ತು ದೈವದ ಬಾಯಲ್ಲಿ ಕೆಲವೊಂದು ಹೆಸರು ಬರ್ತದೆ, ಆ ಹೆಸರನ್ನು ದಾಖಲೆ ರೂಪದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೈವ ಅನಾದಿ ಕಾಲದಿಂದ ಬಂದ ಕಟ್ಟು. ಆ ಪ್ರಕಾರ ಒಂದೊಂದು ದೈವದ ಗುತ್ತಿನ ಇದನ್ನು ಕರೆಯುತ್ತದೆ. ಆ ಕರೆಯುವಂಥ ವಿಷಯವನ್ನು ದಾಖಲೆಯನ್ನು ಕೊಡಿ ಅಂತ ಹೇಳಿದರೆ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲಿಂದ ಹೇಳ್ತಾ ಇದ್ದೇನೆ, ಕೃಷ್ಣಶ್ರೀ ತಾಮಾರ್ ಅವರು ಯಾವ ಪ್ರಶ್ನೆಗೂ ಉತ್ತರ ನಾನು ಕೊಡ್ತೇನೆ. ಆಗ ನೀವು ಅವ್ಯವಹಾರದ ಬಗ್ಗೆ ಹೇಳಿದಿರಿ. ಯಾವ ಅವ್ಯವಹಾರದಲ್ಲೂ ನಾನು ಗಣೇಶ್ ರಾವ್ ಹತ್ರ ಕಡಿಮೆ ಪಕ್ಷ ಒಂದು 15 ವರ್ಷದಿಂದ ಅವರೊಟ್ಟಿಗೆ ನಾನಿದ್ದೇನೆ. ಅವರೊಟ್ಟಿಗೆ ನಾನು ಚಾಲೆಂಜ್ ಮಾಡಿ ಇವರು ಕೃಷ್ಣಶ್ರೀ ತಾಮಾರ್ ಅವರು ಹೇಳಿದ ಎಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡಿದ್ದೇನೆ. ಅವರು ಎಲ್ಲ ವಿಷಯವನ್ನು ಪಡ್ಕೊಂಡಿದ್ದೇನೆ. ಅವರು A to Z ಲೆಕ್ಕಪತ್ರವನ್ನು ನಾನು ನೋಡಿದ್ದೇನೆ. ನನಗೆ ತೋರಿಸಿದ್ದಾರೆ, ನನಗೆ ತೋರಿಸಿದ್ದಾರೆ. ಇವರಿಗೆ ತೋರಿಸಲಿಲ್ಲ, ಅವರಿಗೆ ಬಿಟ್ಟ ವಿಚಾರ. ನನಗೆ A to Z ಲೆಕ್ಕಪತ್ರವನ್ನು ಗಣೇಶ್ ರಾವ್ ಅವರು ಹಿಂದಿನ ಆಡಳಿತವರು ನನಗೆ ತೋರಿಸಿದ್ದಾರೆ. ಆ ಪ್ರಕಾರ ಅವರನ್ನು ನಾನು ನಂಬಿದ್ದೇನೆ. ಕೇವಲ ಇವರು ಹೇಳಿದ್ದಾರೆ ಅಂತ ಅವರೊಟ್ಟಿಗೆ ನಾನು ವೈಷಮ್ಯಕ್ಕೆ ನಾನು ನಿಲ್ಲಿಲ್ಲ. ಇವತ್ತಿಗೆ ಗಣೇಶ್ ರಾವ್ ಅವರನ್ನು ನಾನು ಯಾಕೆ ಅಪ್ರಿಷಿಯೇಟ್ ಮಾಡ್ತೇನೆ ಅಂದರೆ A to Z ಲೆಕ್ಕ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಲೆಕ್ಕ ಕೊಟ್ಟಿದ್ದಾರೆ. ಆ ಪ್ರಕಾರ AC ಕೋರ್ಟಲ್ಲಿ ಅವರ ಪರವಾಗಿ ಇವತ್ತು ತೀರ್ಪು ಬಂದಿದೆ. ಅದಕ್ಕೆ ನಾನು ಹೇಳ್ತೇನೆ, ಒಬ್ಬನ ಬಗ್ಗೆ ಎಲಿಗೇಷನ್ ಮಾಡೋದು ಸುಲಭ, ಆದರೆ ಅದನ್ನು ಪ್ರೂವ್ ಮಾಡುವ ಬರ್ಡನ್ ಲೈಸ್ ಆನ್ ಹಿಮ್. ನಾವು ಇಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಒಬ್ಬನ ಬಗ್ಗೆ ಅವ್ಯವಹಾರದ ಬಗ್ಗೆ ಮಾತಾಡೋದಲ್ಲ, ಅದರ ಬಗ್ಗೆ ಪ್ರೂವ್ ಮಾಡೋದು ಮುಖ್ಯ. ನಾನು ಹೇಳ್ತಾ ಇದ್ದೇನೆ, ಆಯಿತು, ಇವರ ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ನಾನು ಹೇಳ್ತೇನೆ. ಮನೆತನ ಇಲ್ಲ, ಮನೆತನ ಉಂಟು, ದೇವಸ್ಥಾನಕ್ಕೆ ಮನೆತನ ಉಂಟು. ಯಾರು ಇಲ್ಲ ಅಂತ ಹೇಳೋದು? ಯಾರು ಹೇಳಿ? ಗೊತ್ತಿದ್ದವರು ಹೇಳಿ. ಮನೆತನ ಇಲ್ಲ, ಯಾವುದಿಲ್ಲ. ನಾವೇ ವ್ಯವಸ್ಥಾಪನಾ ಸಮಿತಿಗೆ ಇರುವಂಥ ಕರ್ತವ್ಯ ಏನಂದರೆ, ವ್ಯವಸ್ಥಾಪನಾ ಸಮಿತಿ ಇರುವುದು ಇಲ್ಲಿಯ ಆಚಾರ ವಿಚಾರಗಳನ್ನು ನಡೆಸಿಕೊಂಡವರೊಟ್ಟಿಗೆ ಸಮನ್ವಯವನ್ನು ಸಾಧಿಸಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಇಡೀ ಗ್ರಾಮಕ್ಕೆ ಈ ಜಾತ್ರೆ ಮಾಡುವವರು ಗ್ರಾಮಸ್ಥರು, ಈ ದೇವಸ್ಥಾನದ ಜಾತ್ರೆ ಮಾಡೋರು ಗ್ರಾಮಸ್ಥರು. ವ್ಯವಸ್ಥಾಪನಾ ಸಮಿತಿ ಜಾತ್ರೆ ಮಾಡೋದಲ್ಲ, ಗ್ರಾಮಸ್ಥರು ವ್ಯವಸ್ಥಾನ ಇಲ್ಲಿ ಜಾತ್ರೆ ಮಾಡೋದು. ಇಲ್ಲಿ ಗ್ರಾಮಸ್ಥರಿಗೆ ಆಚಾರ ವಿಚಾರ ಇದೆ, ಅದಕ್ಕೆ ಸಂಬಂಧಪಟ್ಟ ಗುರಿಕಾರಗಳೇ. ಇವರು ಮಾಡೋ ಕೆಲಸಕ್ಕೆ ನಾವು ಸಮನ್ವಯ ಸಾಧಿಸಿ ವ್ಯವಸ್ಥೆ ಮಾಡಿ ಜಾತ್ರೆ ಮಾಡೋದು. ಇದು ಸಿಸ್ಟಮ್ ಮೊದಲಿಂದ 63 ವರ್ಷಗಳಿಂದ ಗಣೇಶ್ ರಾವ್ ಅವರ ಕುಟುಂಬ ಅಂದರೆ ವೆಂಕಟರಾಯರು ಬಂದರು, ಕೇಶವರಾವ್ ಬಂದರು, ಗಣೇಶ್ ರಾವ್ ಬಂದರು. ಯಾಕೆ ಗಲಾಟೆ ಆಗಲಿಲ್ಲ ಇಲ್ಲಿ? ನಾನು ಒಂದೇ ಪ್ರಶ್ನೆ ಕೇಳೋದು, ಯಾಕೆ ಗಲಾಟೆ ಆಗಲಿಲ್ಲ? ಯಾರು ಈ ರೀತಿ ಯಾಕೆ ಗಲಾಟೆ ಆಗಲಿಲ್ಲ ಅಂತ ನಾನು ಕೇಳೋದು. ಆಗ ಭಕ್ತಿ ಇತ್ತು, ಆ ಹಿರಿಯರ ಕಟ್ಟಿತ್ತು, ಅದಕ್ಕೆ ಮುಂದುವರಿಸು. ಆದರೆ ಇವತ್ತು ಮತ್ತೊಂದು ಹೇಳಿದರು ಅವರು, 10 ವರ್ಷದಿಂದ ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಅವರು ಬಿಟ್ಟ ನಂತರ. ನಾನೆಂತ ದೇವಸ್ಥಾನಕ್ಕೆ ಅಭಿವೃದ್ಧಿ ಅಂತ ಕೇಳಬೇಕು. ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ದೇವಸ್ಥಾನದಲ್ಲಿ ಅಭಿವೃದ್ಧಿ ಅಂತ ವರ್ಷಕ್ಕೊಮ್ಮೆ ಜಾತ್ರೆ ಆಗುವುದು. ದೇವಸ್ಥಾನಕ್ಕೆ ಅಭಿವೃದ್ಧಿ ಇದೆ, ದೇವಸ್ಥಾನಕ್ಕೆ ನಿತ್ಯ ಪೂಜೆ ಇದೆ, ಅಲ್ಲಿ ಅನ್ನಛತ್ರ ಆಗಬೇಕು, ಅಲ್ಲಿ ದಿನ ಭಕ್ತರು ಬರ್ತಾರೆ, ಅವರಿಗೆ ವ್ಯವಸ್ಥೆ ಆಗಬೇಕು, ಅದು ಮಾಡಲೇಬೇಕು. ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಅಂದರೆ ಅಲ್ಲಿಗೆ ಬಂದಂಥ ಅರಕ ಚಿಹ್ನೆ ಇರಲಿ, ಬೆಳ್ಳಿ ಇರಲಿ, ಅದು ಏನಿದ್ರು ದೈವಕ್ಕೆ ಹಾಕಬೇಕು. ಅದನ್ನು ಪಬ್ಲಿಕ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಮ್ಮ ಅಭಿವೃದ್ಧಿ ಅಂತ ವಿಚಾರ ಮೊದಲಿಂದ ನನ್ನ ಲೆಕ್ಕದ ನನಗೆ ಗೊತ್ತಿದ್ದೇನೆಂದರೆ ಹಾಗೆ ಅಭಿವೃದ್ಧಿ ಆಗಿದೆ. ಅವರು ಅಭಿವೃದ್ಧಿ ಮಾಡಿದವರು ಗಣೇಶ್ ಅವರ ಕುಟುಂಬ. ಇಷ್ಟು ಅಂದರೆ ಅವರ ಕೈಯಿಂದ ಮಾಡಿದಾಗ ಅದಲ್ಲ, ಆ ದೈವದ ಬಂದಂಥ ಅರಕೆ ಅನ್ನೋದ್ರಿಂದ ಅವರು ಕೆಲಸ ಮಾಡಿದವರು, ಮಾಡಿ ತೋರಿಸಿದ್ದಾರೆ. ಆ ನಂತರ ಏನು ಇಲ್ಲಿಗೆ ಅಭಿವೃದ್ಧಿ ಆಗಿದೆ. ಈಗ ನೋಡಿ, ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಅವರು ತೊಂದರೆ ಮಾಡಲಿಲ್ಲ. ಅವರು ಆ್ಯಕ್ಚುಲಿ ಕಾನೂನು ಪ್ರಕಾರ ಕೆಲಸ ಮಾಡೋದಲ್ಲ, ಆದರೂ ನಾವು ತೊಂದರೆ ಮಾಡೋದು. ಯಾಕಂದರೆ ಅದು ಅಭಿವೃದ್ಧಿ ಕ್ಷೇತ್ರಕ್ಕೆ ಮಾಡೋದನ್ನು ಅವರು ಇವತ್ತು ಕೂಡ ಅವರಿಗೆ ತೊಂದರೆ ಮಾಡೋದಿಲ್ಲ. ಒಳ್ಳೆ ಕೆಲಸ ಕೃಷ್ಣಶ್ರೀ ತಾಮಾರ್ ಮಾಡಿದರೆ ನಾನು ಅವರಿಗೆ ಬೆಂಬಲಿಗೆ ನಿಲ್ತೇನೆ. ಈ ಕೊಂಡಾನ ದೇವಸ್ಥಾನದಲ್ಲಿ ನಾಳೆಯಿಂದ ಅವರು ಬಂದು ಯಾವ ವಿಚಾರ ಕಾನೂನುಬದ್ಧವಾಗಿ ಎಲ್ಲ ಗ್ರಾಮದವರೊಟ್ಟಿಗೆ ಸೇರಿಸಿಕೊಂಡು ಇಂದಿನ ಕಟ್ಟುಕಟ್ಟಲಿಕ್ಕೆ ತೊಂದರೆ ಬರದೆ ಮಾಡುವುದಾದರೆ ನಾನು ಕೃಷ್ಣಶ್ರೀ ತಾಮಾರ್ ಅವರ ಜೊತೆ ನಿಲ್ತೇನೆ. ಗೊತ್ತಿರ್ಬೋದು. ನಾನು ಇವತ್ತು ಯಾಕೆ ಬಂದಿದೆ ಅಂದರೆ, ನಮ್ಮ ದೇವಸ್ಥಾನ, ನಮ್ಮ ಗ್ರಾಮ ದೈವಕ್ಕೆ ಚ್ಯುತಿ ಬರುವಾಗ, ದೇವಸ್ಥಾನಕ್ಕೆ ಚ್ಯುತಿ ಬರುವಾಗ ನಮಗೂ ನೋವಾಗ್ತದೆ. ಈಗ ಇಲ್ಲಿ ಸೇರಿದವರಿಗೆಲ್ಲರೂ ನೋವಾಗಿದೆ, ಗೊತ್ತು, ನನಗೂ ನೋವಾಗಿದೆ. ಆ ನೋವನ್ನು ನಿವಾರಣೆ ಮಾಡಬೇಕಾದ್ರೆ ನಾನು ಈ ರೀತಿ ನಿಂತರೆ ಮಾತ್ರ ಸರಿಯಾಗುವುದು. ಅದಕ್ಕೆ ನಾನು ವ್ಯಕ್ತಿಗತವಾಗಿ ನನಗೆ ತುಂಬ ಇರ್ಬೋದು, ರಾಜಕೀಯವಾಗಿ ನನ್ನ ವಿರೋಧವರೇ ಇರುವುದು. ಈಗ ಕೆಲವರು ಇಲ್ಲಿ ಕೂತ್ಕೊಂಡವರು ರಾಜಕೀಯ ಇಲ್ಲ ನಮ್ಮಲ್ಲಿ ವ್ಯಕ್ತಿ. ಈ ದೇವಸ್ಥಾನದ ಕಟ್ಟುಪಾಡಿಗೆ ತೊಂದರೆ ಆದಾಗ ನಾವೆಲ್ಲ ಒಂದೇ, ಒಟ್ಟಿಗೆ, ಅದು ಇಡೀ ಗ್ರಾಮಸ್ಥರು ನಾವು ಒಟ್ಟಿಗೆ. ಅದಕ್ಕೋಸ್ಕರ ಹೇಳಿದೆ, ಕೃಷ್ಣಶ್ರೀ ತಾಮಾರ್ ಅವರು ಇನ್ನಾದರೂ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಒಂದು ದೇವಸ್ಥಾನದ ಕಟ್ಟುಪಟ್ಟಿಗೆ ಒಂದು ಗೌರವ ಕೊಡಿ. ಆ ದೈವದ ಕಡೆ ನೋಡಿ, ಆ 3 ದೈವಗಳ ಕಡೆ ನೋಡಿ, ಇನ್ನಾದರೂ ನಾವು ಒಂದು ಈ ದೇವಸ್ಥಾನದ ಕಟ್ಟುಪಾಡು ಪ್ರಕಾರ ಜಾತ್ರೆಯನ್ನು ಮಾಡೋಣ. ಇಲ್ಲಿರ್ತಕ್ಕಂಥ ಗುರಿಕಾರರವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಇಲ್ಲಿರ್ತಕ್ಕಂಥ ಚಾಕ್ರಿ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ದೈವಕ್ಕೆ ಸಮಾನವಾಗಿ ಕೆಲಸ ಮಾಡಲಿಕ್ಕೆ ನಾವು ಒಟ್ಟಿಗೆ ಆಗುವಂತ ಅವರ ನಾನು ವಿನಂತಿ ಮಾಡ್ತಾ ಇದ್ದೆ.